ಹರೇ ಕೃಷ್ಣ. ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇಸ್ಕಾನ್ ಇವರು ಆಯೋಜಿಸಿದಂತಹ ಪ್ರಭುಪಾದರ ಲೀಲಾಮೃತ ಪ್ರಗತಿಗೆ ಹಾಜರಾಗಿರುವಂತಹ ಎಲ್ಲಾ ಭಕ್ತ ವೃಂದದವರಿಗೆ ಮಂಗಳೂರು ಇಸ್ಕಾನ್ ಅಧ್ಯಕ್ಷರಾದಂತಹ ನಾಮನಿಷ್ಠ ಪ್ರಭುಜಿ ಹಾಗೂ ಎಲ್ಲಾ ಗುರುಗಳಿಗೂ ನಿಮ್ಮೆಲ್ಲರ ಪರವಾಗಿ ನಾನು ಪ್ರಣಾಮಗಳನ್ನು ಸಲ್ಲಿಸುತ್ತಾ ರಾಧಾ ಗೋವಿಂದರಿಗೆ ವಂದಿಸುತ್ತಾ ಈ ತರಗತಿಯನ್ನು ಪ್ರಾರಂಭ ಮಾಡೋಣ. ಮೊದಲು ಪ್ರಣಾಮ ಮಂತ್ರವನ್ನು ಮಾಡಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದ ಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀ ರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಾಗಣ ಲಲಿತಾ ಶಿವ ಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ಬೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ಭಕ್ತ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಎಲ್ಲರಿಗೂ ತರಗತಿಗೆ ಸ್ವಾಗತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯಾರು ಓದ್ಲಿಕ್ಕೆ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯಾರು ಓದ್ಲಿಕ್ಕೆ? ಮಂಜುಳಾ ಬಂದೇ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಜಯದ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ತಮ್ಮ ಪ್ರೀತಿಯ ಅನುಯಾಯಿಗಳನ್ನು ಬಿಟ್ಟು ಮರುದಿನ ಮುಂಜಾನೆ ಪ್ರಭುಪಾದರು ಹೊರಡುವ ಸಮಯ ಬಂದಿತ್ತು. ಸ್ಯಾನ್ ಫ್ರಾನ್ಸಿಸ್ಕೋ ವಿಮಾನ ನಿಲ್ದಾಣಕ್ಕೆ ಅನೇಕ ಕಾರುಗಳಲ್ಲಿ ಶಿಷ್ಯರು ಅವರನ್ನು ಬೀಳ್ಕೊಡಲು ಜತೆಗೆ ಬಂದರು. ನಂದರಾಣಿ ಕೆಲವರು ಅಂತಃಕರಣ ಪೂರ್ವಕವಾಗಿ ಬೀಳ್ಕೊಟ್ಟರು, ಮತ್ತೆ ಕೆಲವರು ಅಳುತ್ತಾ ಬೀಳ್ಕೊಟ್ಟರು. ಯಾಕೆಂದರೆ ತಮ್ಮ ಗುರು ಹೀಗೆ ಹೊರಟು ಹೋಗುತ್ತಿರುವಾಗ ಶಿಷ್ಯರು ದುಃಖಿಸುವುದು ತೀರಾ ಸಹಜವಾಗಿತ್ತು. ನಮ್ಮಲ್ಲಿ ಯಾರಿಗೂ ಗುರು ಎಂದರೇನೆಂಬುದು ನಿಜಕ್ಕೂ ಅರ್ಥವಾಗಿರಲಿಲ್ಲ. ಜಾನಕಿ ತಮಾಷೆಗೆ ಪ್ರಭುಪಾದರ ಕೈಯೊಳಗೆ ಟಿಕೆಟ್ ಮತ್ತು ಪಾಸ್ಪೋರ್ಟ್ಗಳನ್ನು ಕಿತ್ತುಕೊಂಡು, ಸ್ವಾಮೀಜಿ, ಈಗ ನೀವು ಹೋಗಲಾರಿರಿ ಎಂದಳು. ಚಿಂತೆ ಇಲ್ಲ ಬಿಡು, ನಾನು ವಿಮಾನದೊಳಕ್ಕೆ ಹೋಗುವ ಪ್ರವೇಶ ಪತ್ರ ನನ್ನ ಬಳಿಯೇ ಇದೆಯಲ್ಲ. ನಾನೊಬ್ಬ ಭಾರತೀಯ, ಪಾಸ್ಪೋರ್ಟ್ ಇತ್ಯಾದಿಗಳಿಲ್ಲದೆಯೋ ನಾನು ಭಾರತವನ್ನು ಪ್ರವೇಶಿಸಬಹುದು ಎಂದರು ಸ್ವಾಮೀಜಿ. ತನ್ನನ್ನು ಬೀಳ್ಕೊಡಲು ಸುತ್ತಲೂ ನೆರೆದಿದ್ದ ತಮ್ಮ ಆರಾಧಕ ಅನುಯಾಯಿಗಳ ಕಡೆಗೆ ತಿರುಗಿ ಪ್ರಭುಪಾದರು ಹೇಳಿದರು, ವಾಸ್ತವವಾಗಿ ನನಗೆ ಒಂದೇ ಒಂದು ಆಸೆ ಇದೆ. ಅದನ್ನು ಪೂರೈಸುವ ಯಾರೇ ಆದರೂ ಅವರು ನನಗೆ ಅತ್ಯಂತ ಪ್ರಿಯವಾಗುತ್ತಾರೆ. ಈಗ ನಮಗೆ ನ್ಯೂಯಾರ್ಕಿನಲ್ಲೊಂದು ದೇವಸ್ಥಾನವಿದೆ, ಮಾಂಟ್ರಿಯಲ್ ಮತ್ತು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಅಲ್ಲೂ ಇದೆ. ಆದರೆ ಲಾಸ್ ಏಂಜಲೀಸ್ ನಲ್ಲಿ ಮತ್ತು ನಮ್ಮದೊಂದು ದೇವಸ್ಥಾನವಿಲ್ಲ. ನೀವೆಲ್ಲ ಅಲ್ಲಿ ಸದಾ ಕೃಷ್ಣ ಪ್ರಜ್ಞೆಯೊಳಗಿದ್ದು ಅದನ್ನು ಪ್ರಚಾರ ಮಾಡಬೇಕೆಂದು ಸ್ವಾಮೀಜಿ ಅವರಿಗೆ ಹೇಳಿದರು. ಅವರು ಒಂದು ಕೈಯಲ್ಲಿ ವಿಮಾನ ಪ್ರವೇಶ ಪತ್ರವನ್ನು ಮತ್ತೊಂದು ಕೈಯಲ್ಲಿ ಕೋಲನ್ನು ಹಿಡಿದು ಅವರೆಲ್ಲರ ಕಡೆ ತಿರುಗಿ ನೋಡಿ ಗೇಟಿನ ಮೂಲಕ ನಡೆದು ಹೋಗುವುದನ್ನು ಅವರ ಭಕ್ತರು ಅನುಯಾಯಿಗಳು ವೀಕ್ಷಿಸಿದರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಮಂಜುಳಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ನ್ಯೂಯಾರ್ಕ್ ನಲ್ಲಿ ಯಾವ ವಿಷಾದಕ್ಕೂ ಸಮಯವಿರಲಿಲ್ಲ. ತಾವು ದೆಹಲಿಗೆ ಜುಲೈ 24ನೇ ತಾರೀಕು ಬೆಳಿಗ್ಗೆ 7:15 ತಲುಪುವುದಾಗಿ ಶ್ರೀಕೃಷ್ಣ ಪಂಡಿತರಿಗೆ ಟೆಲಿಗ್ರಾಮ್ ಕಳುಹಿಸಿದರು. ಕೃಷ್ಣ ಪಂಡಿತರು ಚಿಪ್ಪಿವಾಡ ದೇವಸ್ಥಾನದ ವಸತಿಯಲ್ಲಿ ಪ್ರಭುಪಾದರು ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಬೇಕೆಂದು ತಿಳಿಸಲಾಗಿತ್ತು. ತಾವು ದೆಹಲಿಯಲ್ಲಿ ಇಳಿದಾಗ ವೈದ್ಯರೊಡನೆ ಸಮಾಲೋಚನೆ ಮಾಡಿ ಅನಂತರ ವೃಂದಾವನಕ್ಕೆ ಹೋಗುವುದು ತಮ್ಮ ಉದ್ದೇಶವಾಗಿದೆ ಎಂಬ ಸಂಗತಿಯನ್ನು ಟೆಲಿಗ್ರಾಮ್ನಲ್ಲಿ ನಿರೂಪಿಸಲಾಗಿತ್ತು. ಅವರು ವೃಂದಾವನಕ್ಕೆ ಹಿಂದಿರುಗಲು ಕಾತರರಾಗಿದ್ದರು.
ನ್ಯೂಯಾರ್ಕ್ನಿಂದ ತಾವು ಹೊರಡುವ ಹಿಂದಿನ ದಿನ ಸ್ವಾಮೀಜಿ ಸುಮತಿ ಮುರಾರ್ಜಿಗೆ ಬರೆದಿದ್ದರು. ಸ್ವಾಮೀಜಿ ಹಿಂದೆಯೇ ಬರೆದ ಪತ್ರಕ್ಕೆ ಉತ್ತರವಾಗಿ ಆಕೆ ತಿಳಿಸಿದ್ದಳು, ತಾನು ಸ್ವಾಮೀಜಿಗೆ ಭಾರತಕ್ಕೆ ಹೊರಡುವ ಉಗಿ ಹಡಗಿಲ್ಲಿ ಉಚಿತ ಪ್ರಯಾಣದ ವ್ಯವಸ್ಥೆ ಮಾಡುವುದಾಗಿಯೂ, ಆದರೆ ಅವರ ಶಿಷ್ಯರಿಗೆ ಆ ಸೌಲಭ್ಯವನ್ನು ಕಲ್ಪಿಸುವುದು ಸಾಧ್ಯವಿಲ್ಲವೆಂದು ಸ್ಪಷ್ಟಪಡಿಸಿದ್ದಳು. ಆ ಪತ್ರದಲ್ಲಿ ಶ್ರೀಮತಿ ಸುಮತಿ ಮುರಾರ್ಜಿ ಇನ್ನೂ ಒಂದು ಮಾತನ್ನು ಸೇರಿಸಿದ್ದಳು. ಅದೇನೆಂದರೆ, ಹಿಂದೆ ನೀವು ಅಮೆರಿಕಕ್ಕೆ ಬರುವುದಕ್ಕೆ ಹೇಗೋ ಹಾಗೆಯೇ ಈಗ ನೀವು ನಿಮ್ಮ ದೈಹಿಕ ಅನಾರೋಗ್ಯದ ಸ್ಥಿತಿಯಲ್ಲಿ ಮತ್ತೆ ಭಾರತವನ್ನು ಸುರಕ್ಷಿತವಾಗಿ ತಲುಪುವಂತೆ ನೋಡಿಕೊಳ್ಳುವುದು ನನ್ನ ಕರ್ತವ್ಯವೆಂದು ಭಾವಿಸಿದ್ದೇನೆ. ಆದರೆ ಆಕೆ ಸ್ವಾಮೀಜಿಯ ಯಾವ ಶಿಷ್ಯರ ಉಚಿತ ಪ್ರಯಾಣಕ್ಕೂ ಸಮ್ಮತಿಸಿರಲಿಲ್ಲ. ಜುಲೈ 20ರಂದು ಪ್ರಭುಪಾದರು ಆಕೆಗೆ ಒಂದು ಪತ್ರ ಬರೆದರು. ನಾನು ವೃಂದಾವನಕ್ಕೆ ಹಿಂದಿರುಗಿ ವೃಂದಾವನ ವಿಹಾರಿಯಾದ ಶ್ರೀಕೃಷ್ಣನ ಪಾದಾರವಿಂದಗಳನ್ನು ಕಾಣಬೇಕೆಂಬ ಬಯಕೆ ತೀವ್ರವಾಗಿದೆ. ಆದ ಕಾರಣ ಈ ಕೂಡಲೇ ನಾನು ಭಾರತಕ್ಕೆ ಹಿಂದಿರುಗಲು ನಿಶ್ಚಯಿಸಿದ್ದೇನೆ. ನೀನು ನನ್ನ ಕಾಗದದಲ್ಲಿ ಸೂಚಿಸಿರುವಂತೆ ಹಡಗಿನಲ್ಲಿಯೇ ಭಾರತಕ್ಕೆ ಹೋಗುವುದು ನನಗೆ ಪ್ರಿಯವಾದ ಸಂಗತಿಯಾದರೂ ಅದಕ್ಕೆ ನೀವು ಅವಕಾಶ ಕಲ್ಪಿಸಿದರೂ ನನ್ನ ತೀರ ಸೂಕ್ಷ್ಮವಾದ ದೇಹ ಪ್ರಕೃತಿಯ ಕಾರಣದಿಂದ ಅದು ಸಾಧ್ಯವಾಗುತ್ತಿಲ್ಲ. ಹೀಗಾಗಿ ಕೃಷ್ಣ ಕೃಪೆಯಿಂದ ಹಾಗೂ ನನ್ನ ಸ್ನೇಹಿತರೊಬ್ಬರ ವಿಶ್ವಾಸದಿಂದ ಅದು ಹೇಗೋ ನನಗೆ ವಿಮಾನಯಾನದ ಅವಕಾಶ ಆಗಿದೆ. ನಾನು ಇಲ್ಲಿಂದ ನವದೆಹಲಿಗಾಗಿ ಮುಂದಿನ ಶನಿವಾರ ಹೊರಟು ದೆಹಲಿಯ ಪಾಲಂ ವಿಮಾನ ನಿಲ್ದಾಣವನ್ನು ಜುಲೈ 30ಕ್ಕೆ ತಲುಪುತ್ತಿದ್ದೇನೆ. ಕೆಲವು ದಿನಗಳು ದೆಹಲಿಯಲ್ಲಿದ್ದು ಅನಂತರ ವೃಂದಾವನಕ್ಕೆ ಹೋಗುತ್ತೇನೆ. ಸಾಕಾ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಪಲ್ಲವಿಕೆ ಓದಿ. ಹರೇ ಕೃಷ್ಣ ಮಾತಾಜಿ. ಎಲ್ಲಿ ನಿಲ್ಸಿದ್ರು? ಈ ಪರಿಸ್ಥಿತಿಯಲ್ಲಿ ಇಲ್ಲಿಂದ. ಈ ಪರಿಸ್ಥಿತಿಯಲ್ಲಿ ನೀವು ಹಡಗಿನಲ್ಲಿ ನನ್ನ ಶಿಷ್ಯರಿಗೆ ಉಚಿತವಾಗಿ ಪ್ರಯಾಣದ ವ್ಯವಸ್ಥೆಯನ್ನು ಮಾಡಿಕೊಡಲಾರಿರಿ ಎಂಬುದನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಹಾಗೆಯೇ ನೀವು ಮಾಡಿಕೊಡದಿದ್ದರೆ, ಕಡೆ ಪಕ್ಷ ಈಗಿಲ್ಲದಿದ್ದರೆ ಮುಂದೆ ಯಾದಾದರೂ ನನ್ನ ಕೃಷ್ಣ ಪ್ರಚಾರ ಉದ್ದೇಶ ಅರ್ಧಕ್ಕೆ ನಿಂತಿತ್ತೆ ಅಥವಾ ವಿಫಲವಾದಂತೆ ಆಗುತ್ತದೆ. ಈ ಬಗೆಗೆ ನನ್ನ ಮುಖ್ಯ ಶಿಷ್ಯರಲ್ಲಿ ಒಬ್ಬನಾದ ಬ್ರೋಸ್ ಶಾಪ್ನಿಗೆ ಅವನ ಪ್ರಾಧ್ಯಾಪಕರಾದ ಡೇವಿಸ್ ಹ್ಯಾರೆನ್ ಮತ್ತು ನ್ಯೂಯಾರ್ಕ್ನ ಪ್ರೊಫೆಸರ್ ರಾಬರ್ಟ್ ಅವರಿಂದ ಬಂದ ಪ್ರಶಂಸಾ ಪತ್ರಗಳನ್ನು ಇದರೊಂದಿಗೆ ಲಗತ್ತಿಸುತ್ತಿದ್ದೇನೆ. ಪಾಶ್ಚಾತ್ಯ ಜಗತ್ತಿನಲ್ಲಿ ಕೃಷ್ಣ ಪ್ರಜ್ಞೆ ಆಂದೋಲನ ಹೇಗೆ ನೆಲೆ ನಿಂತಿತ್ತು ಎಂಬುದನ್ನು ನಿಮಗೆ ಈ ಪತ್ರಗಳ ಮೂಲಕ ಮನವರಿಕೆಯಾಗುವುದೆಂದು ನಾನು ತಿಳಿದಿದ್ದೇನೆ. ಹರೇ ಕೃಷ್ಣ ಎಂಬ ಪವಿತ್ರ ನಾಮವು ಈ ದೇಶದಲ್ಲಿ ಮಾತ್ರವಲ್ಲ, ಇಂಗ್ಲೆಂಡ್, ಹಾಲೆಂಡ್ ಮತ್ತು ಮೆಕ್ಸಿಕೋಗಳಲ್ಲಿಯೂ ಕೇಳಿ ಬರುತ್ತಿದೆ. ಅದು ನನಗೆ ಗೊತ್ತಿದೆ. ಅದು ಇನ್ನೂ ವ್ಯಾಪಕವಾಗಿ ಪ್ರಸಾರಗೊಂಡಿರಬಹುದು. ನಾನು ನಿಮಗಾಗಿ ಒಂದು ಗ್ರಾಮ್ಫೋನ್ ರೆಕಾರ್ಡ್ ಅನ್ನು ಕಳಿಸಿಕೊಟ್ಟಿದ್ದೇನೆ. ಈ ಹೊತ್ತಿಗೆ ಅದು ನಿಮಗೆ ತಲುಪಿರಬಹುದೆಂದು ತಿಳಿದಿದ್ದೇನೆ. ಕೃಷ್ಣನ ಪವಿತ್ರ ನಾಮವು ಹೇಗೆ ಈ ಪಾಶ್ಚಾತ್ಯ ಜಗತ್ತಿನಲ್ಲಿ ಪ್ರಚಲವಾಗಿದೆ ಎಂಬುದನ್ನು ಕೇಳಿ ನೀವು ಆನಂದ ಪಡುತ್ತೀರಾ. ತಾನು ಭಾರತಕ್ಕೆ ಬಂದು ಆಳವಾದ ಅಧ್ಯಯನದಲ್ಲಿ ತೊಡಗಿ ಅನುಭವವನ್ನು ಗಳಿಸಿಕೊಂಡು ಕೃಷ್ಣನೊಂದಿಗೆ ಅನುರಕ್ತಿಯನ್ನು ಬೆಳೆಸಿಕೊಳ್ಳಬೇಕೆಂದಿದ್ದೇನೆ ಎಂದು ಅಚ್ಯುತಾನಂದನು ಪ್ರಭುಪಾದರಿಗೆ ತಿಳಿಸಿದನು. ಅಮೆರಿಕದಲ್ಲಿ 10 ವರ್ಷಗಳಿದ್ದರೂ ಸಾಧ್ಯವಾಗದ ಕೃಷ್ಣ ಪ್ರಜ್ಞೆ ವೃಂದಾವನದಲ್ಲಿ 2 ದಿವಸದಲ್ಲಿ ಸಾಧ್ಯ ಎಂದು ಪ್ರಭುಪಾದರು ಹೇಳುತ್ತಿದ್ದುದನ್ನು ಅವರು ಕೇಳಿದ್ದ. ನಾನು ಅಲ್ಲಿಗೆ ಹೋಗಲು ಸಾಧ್ಯವಾದೀತೆ ಎಂದು ಆತ ಸ್ವಾಮೀಜಿಯನ್ನು ಪ್ರಶ್ನಿಸಿದ. ಯಾಕಾಗಬಾರದು, ನಾವು ವ್ರಜಬೃಂದಾವನದಲ್ಲಿ ಭೇಟಿಯಾಗೋಣ ಎಂದಿದ್ದರು ಪ್ರಭುಪಾದರು. ಭಕ್ತಾದಿಗಳು ಸ್ವಸ್ವರೂಪವನ್ನು ಕುರಿತು ನೀನು ಉದ್ಯೋಗವನ್ನು ಬೋಸ್ಟನ್ನಿಗೆ ಸ್ಥಳಾಂತರಿಸಿಕೊಂಡು ಅಲ್ಲೊಂದು ಕೃಷ್ಣ ಕೇಂದ್ರವನ್ನು ಯಾಕೆ ಪ್ರಾರಂಭಿಸಬಾರದು ಎಂದು ಹೇಳುತ್ತಲೇ ಇದ್ದರು. ಹಾಗೆ ರೂಪಾನುಗನು ಅದೇ ಕೆಲಸವನ್ನು ಬಫೆಲೋ ನಗರದಲ್ಲಿ ಕೈಗೊಳ್ಳಬೇಕೆಂದು ಸೂಚಿಸಿದರು. ಸತ್ಸ್ವರೂಪ ಹಾಗೂ ರೂಪಾನುಗ ಇಬ್ಬರು ಪ್ರಭುಪಾದರಲ್ಲಿಗೆ ಹೋಗಿ ಈ ವಿಚಾರದಲ್ಲಿ ಅವರ ಅಭಿಪ್ರಾಯವನ್ನು ಕೇಳಿದರು. ಅದು ಅವರಿಗೆ ತುಂಬಾ ಸಂತೋಷದ ವಿಷಯವಾಗಿತ್ತು. ಸಬಲನು ಸಾಂತೋಫೆಯಲ್ಲೂ ದಯಾನಂದ ಲಾಸ್ ಏಂಜಲೀಸ್ನಲ್ಲೂ ಈ ಬಗೆಯ ಕೇಂದ್ರಗಳನ್ನು ತೆರೆಯಲು ಆಲೋಚಿಸುತ್ತಿದ್ದರು. ಹರೇ ಕೃಷ್ಣ ಮಂತ್ರ ಒಂದು ದೊಡ್ಡ ಪಿರಂಗಿಯ ಗುಂಡಿನಂತೆ ಎಂದರು ಪ್ರಭುಪಾದರು.
ಹೋಗಿ ನೀವೆಲ್ಲರೂ ಈ ಪಿರಂಗಿಯನ್ನು ಹಾರಿಸಿ ಅದು ಸದ್ದನ್ನು ಎಲ್ಲರೂ ಕೇಳಲಿ, ಅದು ಮಾಯೆಯನ್ನು ನಾಶಗೊಳಿಸುತ್ತದೆ. ಶಿಷ್ಯರು ಸ್ವಾಮೀಜಿಯನ್ನು ನೀವು ಒಂದು ವೇಳೆ ಹಿಂದಿರುಗದಿದ್ದರೆ ಏನಾಗಿತ್ತೆ ಎಂದು ಕೇಳಬೇಕು ಅಂದುಕೊಂಡರು. ಹಾಗೆ ಕೇಳಲು ಅವರಿಗೆ ಧೈರ್ಯ ಸಾಲದಾಯಿತು. ಕೃಷ್ಣನು ಸ್ವಾಮೀಜಿಯನ್ನು ವೃಂದಾವನದಲ್ಲೇ ಇರಿಸಿಕೊಂಡರೆ ಏನು ಮಾಡೋಣ ಸ್ವಾಮೀಜಿ ಎಂದೆಂದು ಹಿಂದಿರುಗದಿದ್ದರೆ ನಾವು ಈ ಮಾಯಾ ಜಗತ್ತಿನಲ್ಲಿ ಉಳಿಯುವುದು ಹೇಗೆ? ಆದರೆ ಸ್ವಾಮೀಜಿ ಆಶ್ವಾಸನೆ ನೀಡಿದರು, ಈಗಾಗಲೇ ತಾವು ಈ ಶಿಷ್ಯರಿಗೆ ಕೊಟ್ಟಿರುವ ಕೃಷ್ಣ ಪ್ರಜ್ಞೆಯೇ ಸಾಕು, ಒಂದು ವೇಳೆ ತಾವು ಹಿಂದಿರುಗದಿದ್ದರು ಎಂದರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ರೇಖಾ ಬಂಗೇರ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ವಿಮಾನ ನಿಲ್ದಾಣಕ್ಕೆ ಹೊರಡಲು ಕೇವಲ 30 ನಿಮಿಷಗಳಿರುವಾಗ ಅವರು ತಮ್ಮ ಕೋಣೆಯಲ್ಲಿ ಕೂತು ದೀಕ್ಷೆಗಾಗಿ ಬಂದ ಹುಡುಗಿಯೊಬ್ಬಳಿಗಾಗಿ ಜಪಮಾಲೆ ಹಿಡಿದು ಜಪಿಸುತ್ತಿದ್ದರು. ಅನಂತರ ಹಿಂದೆ ಎಷ್ಟೋ ಸಲ ಮಾಡಿದಂತೆ ಅವರು ತಮ್ಮ ಕೊಠಡಿಯನ್ನು ಬಿಟ್ಟು ಕೆಳಗಿಳಿದು ತಮ್ಮ ಅಂಗಳವನ್ನು ದಾಟಿ ದೇವಸ್ಥಾನದ ಒಳಾಂಗಣವನ್ನು ಪ್ರವೇಶಿಸಿದರು. ಹಾಸಿದ ಜಮಖಾನೆಯ ಮೇಲೆ ಪ್ರಶಾಂತವಾಗಿ ಕುಳಿತು ಅತ್ಯಂತ ಆಪ್ತವಾಗಿ ಮಾತನಾಡತೊಡಗಿದರು. ನಾನು ಇಲ್ಲಿಂದ ಹೋಗುತ್ತಿರಬಹುದು, ಆದರೆ ಗುರು ಮಹಾರಾಜರು ಮತ್ತು ಭಕ್ತಿ ವಿನೋದರು ಇಲ್ಲಿರುತ್ತಾರೆ. ಹೀಗೆಂದು ಹೇಳಿ ತಮ್ಮ ಗುರು ಮತ್ತು ಭಕ್ತಿ ವಿನೋದ ಠಾಕೂರ ಅವರ ಚಿತ್ರಪಟಗಳ ಕಡೆ ನೋಡಿದರು. ನಿಮ್ಮ ಯೋಗಕ್ಷೇಮವನ್ನು ಪ್ರೀತಿಯಿಂದ ನೋಡಿಕೊಳ್ಳಲು ನಾನು ಅವರಲ್ಲಿ ಪ್ರಾರ್ಥಿಸಿಕೊಂಡಿದ್ದೇನೆ. ನೀವೆಲ್ಲ ನನ್ನ ಆಧ್ಯಾತ್ಮಿಕ ಪುತ್ರರು. ತಂದೆಗಿಂತ ಮಿಗಿಲಾಗಿ ತಾತನಾದವನು ತನ್ನ ಮೊಮ್ಮಕ್ಕಳನ್ನು ಹೆಚ್ಚು ವಾತ್ಸಲ್ಯದಿಂದ ನೋಡಿಕೊಳ್ಳುತ್ತಾನೆ. ಆದ ಕಾರಣ ನಿಮ್ಗೆ ಯಾವ ಭಯವೂ ಬೇಡ. ಇಲ್ಲಿ ಅಗಲುವಿಕೆಯ ಪ್ರಶ್ನೆಯೇ ಇಲ್ಲ. ದೈಹಿಕವಾಗಿ ನಾವು ದೂರವಾಗಿದ್ದರೂ ಮಂತ್ರ ಸ್ಪಂದನವೇ ನಮ್ಮನ್ನು ಹಿಡಿದು ಕೂಡಿಸುವ ಸಾಧನವಾಗಿದೆ. ಈ ಭೌತಿಕ ದೇಹದಿಂದ ನಮ್ಗೆ ಆಗಬೇಕಾದದ್ದು ಏನು? ಸುಮ್ಮನೆ ಹರೇ ಕೃಷ್ಣ ಎಂದು ಸಂಕೀರ್ತನೆಯಲ್ಲಿ ತೊಡಗಿರಿ. ಆಗ ನಾವೆಲ್ಲ ಒಂದೇ ಆಗಿರುತ್ತೇವೆ. ನೀವು ಇಲ್ಲಿ ಸಂಕೀರ್ತನೆ ಮಾಡುತ್ತೀರಿ, ನಾನು ಅಲ್ಲಿ ಸಂಕೀರ್ತನೆ ಮಾಡುತ್ತಿರುತ್ತೇನೆ. ಈ ಸಂಕೀರ್ತನೆಯ ಸ್ಪಂದ ತರಂಗಗಳು ಇಡೀ ಜಗತ್ತನ್ನೇ ಸುತ್ತುವರಿಯುತ್ತವೆ. ಹಲವು ಭಕ್ತಾದಿಗಳು ಪ್ರಭುಪಾದರ ಜತೆ ಅವರನ್ನು ಬೀಳ್ಕೊಳ್ಳಲು ಹೊರಟರು. ಟ್ಯಾಕ್ಸಿಯಲ್ಲಿ ಬ್ರಹ್ಮಾನಂದ ಮುಂದುಗಡೆ ಚಾಲಕನ ಪಕ್ಕದಲ್ಲಿ, ಹಿಂದುಗಡೆ ತಮ್ಮ ಗುರುವಾದ ಪ್ರಭುಪಾದರ ಪಕ್ಕದಲ್ಲಿ ರಾಯರಾಮ ಮತ್ತು ಕೀರ್ತಾನಂದ ಇವರು ಕೂತಿದ್ದರು. ಕೀರ್ತಾನಂದನು ಬೃಂದಾವನವನ್ನು ನೋಡಿದಾಗ ಅವನಿಗೆ ಅರ್ಥವಾಗುವುದಿಲ್ಲ, ಇಂಥ ಸ್ಥಳವನ್ನು ಹೇಗೆ ಬಿಟ್ಟು ಈ ಊರಿಗೆ ಬಂದೆ ಅನ್ನುವುದು ಎಂದರು ಪ್ರಭುಪಾದರು. ಅಷ್ಟು ಸೊಗಸಾದ ಸ್ಥಳ ಅದು. ಇಲ್ಲಿನ ಹಾಗೆ ಕಾರುಗಳ ಸಂಚಾರ ಇಲ್ಲ ಅಲ್ಲಿ. ಈ ಗೊಂದಲ, ಈ ಗಡಿಬಿಡಿ, ಈ ವಾಸನೆ ಯಾವುದೂ ಇಲ್ಲ. ಅಲ್ಲಿ ಇರುವುದು ಹರೇ ಕೃಷ್ಣ ಮಾತ್ರ. ಸದಾ ಎಲ್ಲರೂ ಸಂಕೀರ್ತನೆಯಲ್ಲಿರುತ್ತಾರೆ. ಸಾವಿರ ದೇವಸ್ಥಾನಗಳು ನಿನಗೆ ತೋರಿಸುತ್ತೇನೆ ಕೀರ್ತನಾನಂದ. ನಾವು ಅಲ್ಲಿ ಸಂಚಾರ ಮಾಡೋಣ, ನಿನಗೆ ತೋರಿಸುತ್ತೇನೆ. ಬ್ರಹ್ಮಾನಂದನು ಅಳತೊಡಗಿದ. ಪ್ರಭುಪಾದರ ಅವನ ಬೆನ್ನನ್ನು ತಟ್ಟಿದರು. ನನ್ನ ಅಗಲಿಕೆಯನ್ನು ನೀನು ಸಹಿಸಲಾರೆ ಎಂಬುದು ನನಗೆ ಗೊತ್ತಾಗುತ್ತದೆ. ನನಗೂ ನನ್ನ ಗುರು ಮಹಾರಾಜರ ವಿಷಯಕ್ಕೆ ಹಾಗೆ ಅನಿಸುತ್ತದೆ. ಇದು ಕೃಷ್ಣನ ಇಚ್ಛೆ ಎಂದೇ ನಾನು ತಿಳಿಯುತ್ತೇನೆ. ನೀನು ಅಲ್ಲಿಗೆ ಬರಬಹುದು ತರಬೇತಿಗಾಗಿ. ನೀವು ಎಲ್ಲರೂ ಕೂಡಿ ಈ ಆಂದೋಲನವನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡೋಣ. ರಾಯರಾಮ, ನೀನು ಇಂಗ್ಲೆಂಡಿಗೆ ಹೋಗು. ಬ್ರಹ್ಮನಿಂದ ನಿನಗೆ ಜಪಾನಿಗೆ ಹೋಗಲು ಇಷ್ಟವೋ ಅಥವಾ ರಷ್ಯಾಕ್ಕೋ, ಎಲ್ಲ ಒಳ್ಳೆಯದಕ್ಕೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ರೀನಾ ಮಾತಾಜಿ ಓದ್ತೀರಾ? ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಏರ್ ಭಾರತದ ಪ್ರಯಾಣಿಕರು ಕಾಯುವ ಕೋಣೆಯಲ್ಲಿ ಭಕ್ತಾದಿಗಳು ಬೆಚ್ಚನೆಯ ಸ್ವೆಟರ್ ತೊಟ್ಟು ಅದರ ಮೇಲೊಂದು ಮಡಚಿದ ಚದ್ದರನ್ನು ಇಳಿಯಬಿಟ್ಟುಕೊಂಡು ಪ್ರಭುಪಾದರು ಕುರ್ಚಿಯ ಮೇಲೆ ಕೂತಿದ್ದರು. ಅವರ ಪಾದ ಮೂಲದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಹತ್ತಿರದಲ್ಲಿ ಭಕ್ತಾದಿಗಳೆಲ್ಲರೂ ಕೂತಿದ್ದರು. ಪ್ರಭುಪಾದರು ತಮ್ಮ ಕೊಡೆಯನ್ನು ಕೈಗೆ ತಗುಲಿ ಹಾಕಿಕೊಂಡಿದ್ದರು. 2 ವರ್ಷಗಳ ಹಿಂದೆ ಅವರೊಬ್ಬರೇ ನ್ಯೂಯಾರ್ಕಿಗೆ ಬಂದಾಗ ಹೇಗೆ ಕಂಡರೋ ಹಾಗೆ. ಈಗ ಅವರು ಬಳಲಿದ್ದರೂ ಅಸನ್ಮುಖರಾಗಿದ್ದರು. ತಲೆಯ ಮೇಲೆ ದೊಡ್ಡ ಬಿಂದಿಗೆಯನ್ನು ಹೊತ್ತ ಹೆಣ್ಣಿನ ಭಿತ್ತಿ ಚಿತ್ರವೊಂದನ್ನು ಪ್ರಭುಪಾದರು ಗಮನಿಸಿದರು. ಅವರು ಇತ್ತೀಚೆಗೆ ತನ್ನ ಗಂಡನಾದ ಹಂಸದೂತನ ಜೊತೆಗೆ ಮಾಂಟ್ರಿಯಾಲ್ನ ಕೃಷ್ಣ ಪ್ರಜ್ಞಾ ಕೇಂದ್ರವನ್ನು ಸೇರಲು ಹೊರಟ ಹುಡುಗಿಯೊಬ್ಬಳ ಹೆಸರು ಹಿಡಿದು ಕರೆದರು. ಹಿಮವತಿ, ನೀನು ಭಾರತಕ್ಕೆ ಬಂದು ಈ ತರಹ ಭಾರತೀಯ ಮಹಿಳೆಯರಂತೆ ನೀರಿನ ಬಿಂದಿಗೆಗಳನ್ನು ಹೊರುವುದನ್ನು ಕಲಿಯುತ್ತೀಯಾ ಎಂದರು. ಓ, ಆಗಲಿ, ನಾನು ಹೋಗಿ ಕಲಿಯುತ್ತೇನೆ ಎಂದಳು ಆಕೆ. ಆಗಲಿ, ಒಂದು ದಿನ ನಾವು ಹೋಗೋಣ ಎಂದರು ಶ್ರೀಲ ಪ್ರಭುಪಾದರು. ಕೀರ್ತಾನಂದನು ಬ್ಯಾಟರಿಯಿಂದ ಕೆಲಸ ಮಾಡುವ ಗ್ರಾಮಫೋನ್ ಯಂತ್ರವನ್ನು
ಮತ್ತು ಹರೇ ಕೃಷ್ಣ ಮಂತ್ರದ ರೆಕಾರ್ಡ್ ಅನ್ನು ತಂದಿದ್ದ. ಕೀರ್ತನಾನಂದ, ನೀನು ಯಾಕೆ ಈ ಧ್ವನಿ ಮುದ್ರಿಕೆಯನ್ನು ಕೇಳಿಸಬಾರದು? ಎಲ್ಲರಿಗೂ ಸಂತೋಷವಾಗುತ್ತದೆ ಎಂದರು ಪ್ರಭುಪಾದರು. ಕೀರ್ತನಾನಂದನು ಮಂದ ದನಿಯಲ್ಲಿ ಕೇಳುವಂತೆ ಗ್ರಾಮಾಫೋನ್ ಅನ್ನು ಹಾಕಿದ. ಅದು ಕಾಕ್ಟೇಲ್ ಕೈಸಾಲೆಯೊಳಗಿದ್ದವರ ಗಮನವನ್ನು ಸೆಳೆಯಿತು. ಇನ್ನೂ ಸ್ವಲ್ಪ ಧ್ವನಿ ಎತ್ತರಿಸು ಎಂದರು ಪ್ರಭುಪಾದರು. ಕೀರ್ತನಾನಂದ ಅದರ ಧ್ವನಿ ಪ್ರಮಾಣವನ್ನು ಏರಿಸಿದನು. ಪ್ರಭುಪಾದರು ಅದರ ಲಯಕ್ಕೆ ಅನುಸಾರವಾಗಿ ತಲೆಯನ್ನು ಅಲ್ಲಾಡಿಸತೊಡಗಿದರು. ಸ್ವಲ್ಪ ಹೊತ್ತಿನಲ್ಲಿಯೇ ಭಕ್ತಾದಿಗಳು ಆ ಧ್ವನಿ ಮುದ್ರಣದ ಜೊತೆಗೆ ತಮ್ಮ ದನಿಯನ್ನು ಸೇರಿಸುತ್ತಾ ಮೊದಲು ಮೆಲುದನಿಯಲ್ಲಿ ಮೊದಲು ಮಾಡಿ ಅನಂತರ ಧ್ವನಿ ಎತ್ತರಿಸಿಯೇ ಆಡತೊಡಗಿದರು. ಕೀರ್ತನಾನಂದ, ಬ್ರಹ್ಮಾನಂದ ಹಾಗೂ ಮತ್ತಿತರ ಭಕ್ತರು ಅಳತೊಡಗಿದರು. ಹಂಸದೂತ, ನಾನು ಸ್ವಾಮಿಗೆ ತೀರ ಸಮೀಪದಲ್ಲಿಯೇ ಕೂತಿದ್ದೆ. ಉದ್ದಕ್ಕೂ ಅಂದುಕೊಳ್ಳುತ್ತಿದ್ದೆ, ನನ್ನ ಗುರು ಭಾರತಕ್ಕೆ ಹೋಗುತ್ತಿದ್ದಾರೆ. ಅವರು ಹೇಳಿದರು, ನಾನು ವೃಂದಾವನದಲ್ಲೇ ಸಾಯಲಪೇಕ್ಷಿಸುತ್ತೇನೆ ಎಂದು. ನಮಗೆಲ್ಲ ಗೊತ್ತು, ಸ್ವಾಮೀಜಿ ಹೊರಟು ಹೋಗುತ್ತಿದ್ದಾರೆ. ಈಗ ಅವರ ಜತೆಗಿನ ಕಡೆಯ ಕ್ಷಣ ನಾನು ನನ್ನ ಗುರುವಿಗೆ ಯಾವ ಸೇವೆಯನ್ನು ಮಾಡಿಲ್ಲವೆಂಬುದು ನನಗೀಗ ಸ್ಪಷ್ಟವಾಗುತ್ತಿದೆ. ನಾನು ಯಾರೆಂಬುದನ್ನು ಕೂಡ ಅವರು ಅರಿಯರು. ಯಾವ ಸಂಬಂಧವೂ ಇಲ್ಲ ಎಂದುಕೊಂಡೆ ನಾನು ಈಗ ಏನಾದರೂ ಮಾಡಲೇಬೇಕು. ಯಾವುದಾದರೂ ರೀತಿಯಲ್ಲಿ ಅವರಿಗೆ ಸೇವೆ ಸಲ್ಲಿಸಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಅವರ ಹೃದಯದಲ್ಲಿ ನನಗಾಗಿ ಒಂದಷ್ಟು ಸ್ಥಾನವನ್ನು ನಾನು ಗಳಿಸಿಕೊಳ್ಳಬೇಕು. ಇದು ನನ್ನ ಆಲೋಚನೆ. ಏನು ಮಾಡಲಿ? ನಾನು ಒಂದೇ ಸಮನೆ ಕಣ್ಣೀರು ಸುರಿಸುತ್ತಿದ್ದೆ. ಆದರೆ ಅವರು ನನ್ನ ಕಡೆ ಕಣ್ಣೆತ್ತಿ ಕೂಡ ನೋಡಲೇ ಇಲ್ಲ. ನಾನು ಅಲ್ಲಿ ಒಂದು ಕುರ್ಚಿಯೋ ಮೇಜೋ ಎಂಬಂತೆ ಕೇವಲ ನಗಣ್ಯ ಮಾತ್ರವಾಗಿದ್ದೆ. ಅವರು ತಮ್ಮ ಸುತ್ತಮುತ್ತ ಎಲ್ಲವನ್ನೂ ನೋಡುತ್ತಲೇ ಇದ್ದರು. ಅವರ ದೃಷ್ಟಿಯನ್ನು ನಾನು ನನ್ನ ಕಡೆ ಸೆಳೆಯಲು ಪ್ರಯತ್ನಿಸುತ್ತಿದ್ದೆ. ಯಾವ ಕ್ಷಣದಲ್ಲಿ ಏನನ್ನಾದರೂ ಅವರು ಹೇಳಬಹುದೆಂಬ ಆಸೆಯಿಂದ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಲಲಿತಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನನ್ಗ ಹೌದು. ಕೀರ್ತನೆ ಗಾಢವಾಗಿ ಮುಂದುವರಿಯುತ್ತಿತ್ತು. ಹಾಗೆಯೇ ಭಕ್ತಾದಿಗಳ ದುಃಖವು. ಆ ಕೊಠಡಿಯಲ್ಲಿ ಅವರ ಸುತ್ತ ಕೂತವರೆಲ್ಲರೂ ಸ್ವಾಮೀಜಿಯನ್ನು ಏನೋ ಒಂದು ವಿಶೇಷವೆಂಬಂತೆ ನೋಡುತ್ತಿದ್ದರು. ಈ ಎಲ್ಲದರ ನಡುವೆ ಸ್ವಾಮೀಜಿ ಆ ಸ್ಥಳದಲ್ಲಿ ಅತ್ಯಂತ ಸಹಜವಾಗಿ ತಾವು ಇರುವುದೇ ಹೀಗೆ ಎಂಬಂತೆ ನಿರಾಳವಾಗಿ ಕೂತುಕೊಂಡಿದ್ದರು. ಧ್ವನಿ ಮುದ್ರಣದ ಹಾಡು ಮುಗಿದಾಗ ಹಂಸದೂತನು ಸ್ವಾಮೀಜಿಯನ್ನು ಕೇಳಿದ, ಸ್ವಾಮೀಜಿ, ನಾನೊಂದಿಷ್ಟು ವಂತಿಗೆಯನ್ನು ಕೇಳಬಹುದೇ? ಸ್ವಾಮೀಜಿ ಸಮ್ಮತಿ ಸೂಚಕವಾಗಿ ತಲೆ ಅಲ್ಲಾಡಿಸಿದರು. ಹಂಸದೂತನು ಎದ್ದು ನಿಂತು ಒಂದು ಪುಟ್ಟ ಭಾಷಣ ಮಾಡಿದ. ನಮ್ಮ ಉದ್ದೇಶ ಕೃಷ್ಣ ಪ್ರಜ್ಞೆಯನ್ನು ಪ್ರಸಾರ ಮಾಡುವುದು. ನ್ಯೂಯಾರ್ಕಿನಲ್ಲಿ ಇದಕ್ಕಾಗಿ ಒಂದು ದೇವಸ್ಥಾನವಿದೆ. ಸದಾ ನಮಗೆ ಹಣದ ಅಗತ್ಯವಿದೆ. ಆದ ಕಾರಣ ನೀವೆಲ್ಲ ಯಥಾಶಕ್ತಿ ಸಹಾಯ ಮಾಡಿರಿ. ಆಗಲೇ ಅಲ್ಲಿಯೇ ನಿಂತ ಸೈನಿಕನೊಬ್ಬನ ಹ್ಯಾಟನ್ನು ಕೇಳಿ ತೆಗೆದುಕೊಂಡು ಒಂದು ಸುತ್ತು ಧನ ಸಂಗ್ರಹ ಮಾಡಿದನು. ನಮ್ಮ ಈ ಪ್ರಯಾಣ ಒಳ್ಳೆಯ ಶುಭಾರಂಭದಲ್ಲಿದೆ. ಒಳ್ಳೆಯ ಕೀರ್ತನೆ ಮತ್ತು ಚೆನ್ನಾಗಿರುವ ಕಾಣಿಕೆ ಕೂಡ ಎಂದರು ಪ್ರಭುಪಾದರು. ಇದೆಲ್ಲ ಕೃಷ್ಣನ ಕೃಪೆ. ವಿಮಾನ ಇವನ್ನು ಏರುವ ಸಮಯ ಹತ್ತಿರಕ್ಕೆ ಬಂದಿತು. ಪ್ರಭುಪಾದರು ತಮ್ಮ ಕಡೆಯ ಒಬ್ಬೊಬ್ಬರನ್ನು ಆಲಂಗಿಸಿಕೊಂಡರು. ಅವರೆಲ್ಲ ಸಾಲಾಗಿ ನಿಂತಿದ್ದರು. ಒಬ್ಬೊಬ್ಬರಾಗಿ ಸ್ವಾಮೀಜಿಯ ಹತ್ತಿರ ಬಂದು ಅವರನ್ನು ಅಪ್ಪಿಕೊಂಡರು. ಕೆಲವು ಮಹಿಳೆ ಭಕ್ತೆಯರು ತಲೆಯನ್ನು ಸ್ವಾಮೀಜಿ ತಟ್ಟಿದರು. ರೂಪಾನುಗ ಸ್ವಾಮೀಜಿ ತಮ್ಮ ಶಿಷ್ಯರನ್ನು ಆಲಂಗಿಸುತ್ತಿದ್ದರು. ಕೀರ್ತನಾನಂದ, ಬ್ರಹ್ಮಾನಂದ, ಗರ್ಗಮುನಿ ಇತ್ಯಾದಿಯವರನ್ನು ನನ್ನನ್ನು ಮುಂದೆ ಬಾ ಎಂದು ಕರೆಯುತ್ತಾರೆಂದು ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಇತರ ಭಕ್ತಾದಿಗಳ ವರ್ಗಕ್ಕೆ ನಾನು ಸೇರಿದವನೆಂದು ನಾನೆಂದು ಪರಿಗಣಿಸಿಕೊಂಡಿರಲಿಲ್ಲ. ಆದ್ದರಿಂದ ಸ್ವಾಮೀಜಿ ನನ್ನ ಹೆಸರನ್ನು ಹಿಡಿದು ಕರೆದಾಗ ನನಗೆ ಅತ್ಯಂತ ಆಶ್ಚರ್ಯವಾಯಿತು. ಅವರು ರೂಪಾನುಗ ಎಂದು ಕರೆದಾಗ ನಾನು ಸ್ವಾಮೀಜಿಯ ಬಳಿಗೆ ಹೋದೆ. ಅವರಿಂದ ಸುಮಾರು 10 ಅಡಿಗಳ ಅಂತರದಲ್ಲಿ ನಾನಿದ್ದಿರಬಹುದು. ಆದರೂ ಆ ಅಂತರ ಸುದೀರ್ಘವಾದಂತೆಯೇ ತೋರಿತು. ನಾನು ಹೋಗಿ ಅವರನ್ನು ಅಪ್ಪಿಕೊಂಡೆ ಮತ್ತು ಆ ಅಪ್ಪುಗೆ ನನ್ನ ಜೀವನದಲ್ಲಿ ಅತ್ಯಂತ ಅವಿಸ್ಮರಣೀಯವಾದ ಅಪ್ಪುಗೆಯಾಗಿದೆ. ಅದರ ಜೊತೆಗೆ ಶ್ರೀಲ ಪ್ರಭುಪಾದರ ಶಕ್ತಿಯನ್ನು ನಾನು ಗಮನಿಸಿದೆ. ಅವರು ಎಷ್ಟೊಂದು ಬಲಶಾಲಿಯಾಗಿದ್ದರು ಎಂದರೆ ಅವರ ಆಲಿಂಗನದಲ್ಲಿ ತರುಣನಾದ ನನ್ನ ವಯಸ್ಸಿನ ಶಕ್ತಿ ಇತ್ತು. ನನ್ನ ವಯಸ್ಸು 27. ಆದರೂ ಅವರು ನನಗಿಂತ ತರುಣರು ಮತ್ತು ಶಕ್ತರು ಆಗಿ ತೋರಿದರು. ಅವರು ನನ್ನನ್ನು ಬಲವಾಗಿ ತಬ್ಬಿಕೊಂಡರು. ನಾನು ಕೂಡ ದೃಢವಾಗಿ ಅವರನ್ನು ತಬ್ಬಿಕೊಂಡೆ. ಆಕೃತಿಯಲ್ಲಿ ಅವರು ನನಗಿಂತ ಕಿರಿದಾಗಿ ಕಂಡರು. ಹೀಗಾಗಿ ನಾನು ಅವರ ಎಡತೋಳಿನ ನಡುವೆ ಸಹಜವೆಂಬಂತೆ ನನ್ನ ಮುಖವನ್ನು ಹುದುಗಿಸಿದೆ. ಹಾಗೆ ಅವರು ನಾನು ಅಪ್ಪಿಕೊಂಡಾಗ ಅದೊಂದು ಆನಂದದ ಅನುಭವವಾಗಿತ್ತು ಮತ್ತು ಏನೋ ಒಂದು ಬೆಳಕು ನನ್ನನ್ನು ಹಾಯ್ದಂತಾಯಿತು.
ಅಲ್ಲೊಂದು ಬೆಳಕನ್ನು ನಾನು ಅನುಭವಿಸಿದೆ. ಯಾವುದೋ ಒಂದು ಉಜ್ವಲವಾದ ಶುದ್ಧವಾದ ಏನೋ ಒಂದು ಚೈತನ್ಯ ನನ್ನ ಮುಖದಿಂದ ಹೊಮ್ಮುವಂತೆ ಭಾಸವಾಯಿತು. ನಾನು ಕಣ್ಣು ತೆರೆದೆ. ಕೀರ್ತನಾನಂದನು ನನ್ನನ್ನು ಗಮನಿಸುತ್ತಿದ್ದನು. ಅವನು ಸ್ವಾಮೀಜಿಯ ಹಿಂದೆ ಕೆಲವೇ ಅಡಿಗಳ ದೂರದಲ್ಲಿ ನಿಂತಿದ್ದನು. ನಾನು ನೇರವಾಗಿ ಅವನ ಕಣ್ಣೊಳಗೆ ಕಣ್ಣಿಟ್ಟು ನೋಡಿದೆ. ಆ ಒಂದು ಆನಂದ ಅವನ ಕಣ್ಣುಗಳಲ್ಲಿಯೂ ಹೇಗೋ ಪ್ರತಿಬಿಂಬಿಸುತ್ತಿದ್ದುದನ್ನು ಕಂಡು ನನಗೆ ಸಂತೋಷವೂ ಧನ್ಯತೆಯ ಭಾವವೂ ಉಂಟಾದವು. ಅವನ ಮುಖದಲ್ಲೂ ದೊಡ್ಡದೊಂದು ಮಂದಹಾಸ ಕಾಣಿಸಿಕೊಂಡಿತು. ಅವನ ಕಣ್ಣುಗಳು ತುಂಬ ಉಜ್ವಲವಾಗಿದ್ದವು. ಒಂದು ಬಗೆಯ ಆಧ್ಯಾತ್ಮಿಕ ಚೈತನ್ಯವು ನನ್ನೊಳಗಿನಿಂದ ವಾಸ್ತವವಾಗಿ ಹೊಮ್ಮುತ್ತಿದೆಯೋ ಎಂಬಂತಿತ್ತು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ರಾಜು ಪ್ರಭುಜಿ ಓದಿ. ಪ್ರಭುಜಿ, ರಾಜು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ವಿಮಾನ ನಿಲ್ದಾಣ ಅಲ್ಲಿಂದಲ್ಲ ಮಾತಾಜಿ? ಹೌದೌದು, ಅಲ್ಲಿಂದ. ಹರೇ ಕೃಷ್ಣ ಮಾತಾಜಿ. ಹರೇ ವಿಮಾನ ನಿಲ್ದಾಣದ ಈ ದೃಶ್ಯವು ನನ್ನ ಬದುಕಿನ ಬಹುಮುಖ್ಯ ಭಾಗವಾಗಿ ನನ್ನ ನೆನಪಿನಲ್ಲಿ ಉಳಿದಿದೆ. ಯಾಕೆಂದರೆ ಇನ್ನೊಬ್ಬರನ್ನು ಪ್ರೀತಿಸುವುದು ಯಾವಾಗಲೂ ತುಂಬಾ ಕಷ್ಟ ಎಂಬ ಅನುಭವವಿರುವ ನನ್ನಂತ ವ್ಯಕ್ತಿಗೆ ಸ್ವಾಮೀಜಿಯ ನಿರ್ಗಮನದ ಸನ್ನಿವೇಶವು ನನ್ನೊಳಗೆ ಇದೆ ಎಂದು ನಾನೆಂದು ತಿಳಿಯದ ಆ ಪ್ರಮಾಣದ ಪ್ರೇಮವನ್ನು ಪ್ರಕಟಪಡಿಸುವ ಸಂದರ್ಭವಾಯಿತು. ಗುರುವಿನ ಬಗೆಗೆ ನಿಜವಾದ ಪ್ರೀತಿಯನ್ನು ಬೆಳೆಸಿಕೊಳ್ಳುವುದರ ಮೂಲಕ ನಾವು ಆಧ್ಯಾತ್ಮಿಕ ವ್ಯಕ್ತಿಯಾಗಿ ಪರಿಣಮಿಸುವಂತಹ ರೀತಿ ಅದು ನಾನು ಅಂತ ಆಧ್ಯಾತ್ಮಿಕ ವ್ಯಕ್ತಿಯಾಗಿ ರೂಪಾಂತರಗೊಳ್ಳುತ್ತಿದ್ದೆ. ಸ್ವಾಮೀಜಿ ನಮ್ಮನ್ನು ಬಿಟ್ಟು ಹೊರಟ ಸಂದರ್ಭದ ವಿರಹ ಭಾವ ಹಾಗೂ ದುಃಖದ ಪ್ರಚಂಡ ಪ್ರವಾಹದ ಅಭಿವ್ಯಕ್ತಿಯ ಸಂದರ್ಭವಾಗಿತ್ತು ಅದು. ಯಾಕೆಂದ್ರೆ ಅವರು ನಮ್ಮೆಲ್ಲರ ಜೀವ ಹಾಗೂ ಆತ್ಮ ಎರಡು ಆಗಿದ್ದರೆಂಬುದು ನಮ್ಮ ಅನುಭವವಾಗಿತ್ತು. ಅಲ್ಲದೆ ಇಂತಹ ವ್ಯಕ್ತಿಯನ್ನು ನಾವು ಮತ್ತೆ ನೋಡುತ್ತೇವೆ ಎಂಬ ಬಗೆಗೆ ನಮಗೆ ನಿಶ್ಚಯವಿರಲಿಲ್ಲ. ತಲೆಯನ್ನು ಬೋಳಿಸಿಕೊಂಡ ಹಾಗೂ ಅದಕ್ಕೆ ಅಸಮಂಜಸವಾದ ಕಪ್ಪು ಉಲ್ಲನ್ ಸೂಟು ಧರಿಸಿಕೊಂಡ ಕೀರ್ತನಾನಂದನ ಜೊತೆಗೆ ಪ್ರಭುಪಾದರು ನಿಧಾನವಾಗಿ ವಿಮಾನಾರೋಹಣದ ದ್ವಾರದ ಕಡೆಗೆ ಹೊರಟರು. ಅವರು ಕಣ್ಣಿಗೆ ಕಾಣದಂತಾದಾಗ ಭಕ್ತರು ವೀಕ್ಷಕರ ಅಟ್ಟವನ್ನೇರಿ ಹೊರಡಲು ಸಿದ್ಧವಾದ ವಿಮಾನದ ಕಡೆಗೆ ಕೊನೆಯ ನೋಟವನ್ನು ಬೀರಿದರು. ಸ್ವಲ್ಪ ಮೇಲ್ ಮಾಡಿರ್ತೀರ. ಈ ವೀಕ್ಷಕರ ಅಟ್ಟವನ್ನು ಸ್ವಾಮೀಜಿಯ ಶಿಷ್ಯರು ಹತ್ತಿದಾಗ ವಿಮಾನದ ನಿಲ್ದಾಣದ ಬಯಲಿನ ಮೇಲೆ ಸಣ್ಣಗೆ ಮಳೆ ಬೀಳುತ್ತಿತ್ತು. ಅಲ್ಲಿ ಪ್ರಭುಪಾದರು ಮತ್ತು ಕೀರ್ತನಾನಂದನು ವಿಮಾನದ ಹತ್ತಿರಕ್ಕೆ ಹೋಗುವುದು ಕಾಣಿಸಿತು. ಎಲ್ಲ ಸಭ್ಯತೆಯನ್ನು ಗಾಳಿಗೆ ತೂರಿ ಭಕ್ತಾದಿಗಳು ಅಲ್ಲಿಂದಲೇ ಕಿರುಚಲು ಶುರು ಮಾಡಿದರು. ಪ್ರಭುಪಾದರು ಹಿಂದಕ್ಕೆ ತಿರುಗಿ ಇವರ ಕಡೆ ಕೈ ಬೀಸಿದರು. ಅವರು ವಿಮಾನಕ್ಕೆ ಜೋಡಿಸಿದ ಏಣಿ ಸಾಲನ್ನು ಹತ್ತಿ ಮೇಲೆ ನಿಂತು ಇವರ ಕಡೆ ತಿರುಗಿ ಕೈ ಎತ್ತಿ ಸನ್ನೆ ಮಾಡಿ ವಿಮಾನವನ್ನು ಪ್ರವೇಶಿಸಿದರು. ವಿಮಾನಕ್ಕೆ ಜೋಡಿಸಿದ ಚಲಿಸುವ ಮೆಟ್ಟಲ ಸಾಧನವನ್ನು ಜರುಗಿಸಿದ ವಿಮಾನದ ಬಾಗಿಲು ಮುಚ್ಚಿಕೊಂಡು ಅದು ಆರೋಹಣ ಪಥದಲ್ಲಿ ಚಲಿಸುವವರೆಗೆ ಈ ಭಕ್ತಾದಿಗಳು ಅತ್ಯಂತ ಉನ್ಮತ್ತರಾಗಿ ಹರೇ ಕೃಷ್ಣ ಕೀರ್ತನೆಯನ್ನು ಮಾಡುತ್ತಿದ್ದರು. ವೀಕ್ಷಕರ ಅಡ್ಡ ಕಂಬಿಗಳಿಗೆ ತೀರ ಹತ್ತಿರದಲ್ಲಿ ಒರಗಿಕೊಂಡಿದ್ದ ಈ ಭಕ್ತರು ಜೆಟ್ ವಿಮಾನದ ಚಲನೆಯ ರಭಸದ ಜಳತಾಗಿ ಕೊಂಚ ಹಿಂದಕ್ಕೆ ತಳ್ಳಲ್ಪಟ್ಟರು. ಆ ದೊಡ್ಡ ಏರ್ ಭಾರತ್ ಜೆಟ್ ವಿಮಾನವು ಭಯಂಕರ ಅಬ್ಬರದೊಂದಿಗೆ ಆರೋಹಣ ಪಥದಲ್ಲಿ ತನ್ನ ದೀಪಗಳನ್ನು ಮೆಲುಗಿಸುತ್ತಾ ಧಾವಿಸಿತು. ವಿಮಾನವು ನೆಲ ಬಿಟ್ಟು ಮೇಲೆ ಆಕಾಶದಲ್ಲಿ ಒಂದು ಚಿಕ್ಕಿಯಾಗಿ ಕಣ್ಮರೆಯಾಗುವವರೆಗೂ ಭಕ್ತಾದಿಗಳು ಹರೇ ಕೃಷ್ಣ ಸಂಕೀರ್ತನೆಯನ್ನು ಮಾಡುತ್ತಲೇ ಇದ್ದರು. ಹರೇ ಕೃಷ್ಣ. ಸ್ವಲ್ಪ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಶಕುಂತಳ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸ್ವಾಗತ. ಪ್ರಭುಪಾದರು ಈಗ ಭಾರತಕ್ಕೆ ಹೊರಟರು. 2 ವರ್ಷ ನಂತರ ಅಲ್ಲಿ 2-3 ಕಡೆ ದೇವಸ್ಥಾನ ಕಟ್ತಾರೆ. 3 ದೇವಸ್ಥಾನ ಕಟ್ಟಿದ ನಂತರ ಅವರು ಈಗ ಭಾರತಕ್ಕೆ ಹೊರಡ್ತಾರೆ. ಭಕ್ತರನ್ನೆಲ್ಲ ಮಾಡ್ತಾರೆ ಅಲ್ಲಿ. ಭಕ್ತರನ್ನು ಮಾಡಿ ಆ ನಂತರ ಭಾರತಕ್ಕೆ ಹೊರಡುವಂತದ್ದು. ಅವರಿಗೆ ಅರ್ಜೆಂಟ್ ಆಗಿ
ತಮ್ಮ ಚಿಕಿತ್ಸೆಗೆ ಬರಬೇಕು. ಮತ್ತೆ ಅಲ್ಲಿ ಒಂದು ಕೃಷ್ಣ ಅಮೆರಿಕನ್ ಇದು ಸಂಸ್ಥೆ ಪ್ರಾರಂಭ ಮಾಡ್ಬೇಕು ಅಂತ ಆಸೆ ಇರ್ತದೆ. ಹಾಗೆ ಅಲ್ಲಿಗೆ ಅವರು ಹೊರಡ್ತಾರೆ ವಾಪಸ್. ಇಲ್ಲಿ ತಮ್ಮ ಪ್ರೀತಿಯ ಅನುಯಾಯಿಗಳನ್ನು ಬಿಟ್ಟು ಮರುದಿನ ಮುಂಜಾನೆ ಪ್ರಭುಪಾದರು ಹೊರಡುವ ಸಮಯ ಬಂದಿತ್ತು. ಅವರಿಗೆ ಹೊರಡ್ಲಿಕ್ಕೆ ಟಿಕೆಟ್ ಎಲ್ಲ ಆಗಿದೆ, ಹೊರಡ್ಲಿಲ್ಲ ಇನ್ನು ಅವರು. ಸಮಯ ಬಂದಿದೆ. ಸ್ಯಾನ್ ಫ್ರಾನ್ಸಿಸ್ಕೋ ವಿಮಾನ ನಿಲ್ದಾಣಕ್ಕೆ ಅನೇಕ ಕಾರುಗಳಲ್ಲಿ ಶಿಷ್ಯರು ಅವರನ್ನು ಬೀಳ್ಕೊಡಲು ಜೊತೆಗೆ ಬರ್ತಾರೆ. ಎಲ್ಲ ಶಿಷ್ಯರು ಅವ್ರ ಜೊತೆ ಬರ್ತಾರೆ. ಹೋಗುವಾಗ ಒಬ್ಬರೇ ಹೋಗಿದ್ದಾರೆ, ಈಗ ತುಂಬಾ ಶಿಷ್ಯರಿದ್ದಾರೆ ಅವರಿಗೆ. ಹೋಗುವಾಗ ಹಡಗಿನಲ್ಲಿ ಹೋದ್ರು, ಈಗ ಬರುವಾಗ ಹಡಗಿನಲ್ಲಿ ಬರ್ಲಿಕ್ಕೆ ಕಷ್ಟ ಆಗೋದ್ರಿಂದ ಅವರು ಫ್ಲೈಟ್ ಟಿಕೆಟ್ ತೆಗೆದು ಬೇರೆಯವರು ಸಹಾಯ ಮಾಡ್ತಾರೆ ಅವರಿಗೆ. ಹಾಗೆ ವಿಮಾನ ಟಿಕೆಟ್ ತೆಗೆದು ವಿಮಾನದಲ್ಲಿ ಬರ್ತಾರೆ. ಅಲ್ಲಿ ಬೀಳ್ಕೊಡ್ಲಿಕ್ಕೆ ತುಂಬಾ ಜನ ಬಂದಿರ್ತಾರೆ ಕಾರಲ್ಲಿ. ಅದ್ರಲ್ಲಿ ನಂದರಾಣಿ ಹೇಳ್ತಾರೆ, ಕೆಲವರು ಅಂತಃಕರಣ ಪೂರ್ವಕವಾಗಿ ಬೀಳ್ಕೊಟ್ರಂತೆ. ಅಂದ್ರೆ ತುಂಬಾ ಪ್ರೀತಿಯಿಂದ ಒಳ ಮನಸ್ಸಿನಿಂದ ಅವರು ಭಕ್ತಿಯಿಂದ ಪ್ರಭುಪಾದರಲ್ಲಿ ಏನ್ ತಂದೆ ಹಾಗೆ ನೋಡ್ಕೊಂಡಿರ್ತಾರೆ, ಅವರು ತುಂಬಾ ಪ್ರೀತಿಯಿಂದ ಗುರುಗಳನ್ನು ನೋಡ್ಕೊಂಡಿರ್ತಾರೆ. ಆಗ ಅವರು ಬೀಳ್ಕೊಡುವಾಗ ತುಂಬಾ ಅಳ್ತಾರೆ, ಬೀಳ್ಕೊಡ್ತಾರೆ. ಕೆಲವರು ತುಂಬಾ ದುಃಖ ಪಡ್ತಾರೆ. ಅಂದ್ರೆ ತೀರಾ ಸಹಜವಾದ ರೀತಿಯಲ್ಲಿ, ಅಂದ್ರೆ ಉಕ್ಕಿ ಬರುವಂತಹದ್ದು ದುಃಖ. ಗುರು ಬಿಟ್ಟು ಹೋಗ್ತಾ ಇದ್ದಾರೆ ಅಲ್ವಾ ಅನ್ನೋ ದುಃಖ ಅವರಿಗೆ. ಹಾಗೆ ಅಳ್ತಾ ಅವರನ್ನು ಬೀಳ್ಕೊಡ್ತಾರೆ. ಯಾರಿಗೂ ಗುರು ಏನೆಂಬುದೇ ಅವ್ರಿಗೆ ಗೊತ್ತಿರ್ಲಿಲ್ಲ. ಗುರು ಅಂದ್ರೆ ಏನು ಅನ್ನೋದು ಗೊತ್ತಿರ್ಲಿಲ್ಲ. ಈಗ ಅವರದೊಂದು ಪ್ರೀತಿ ಸಿಕ್ಕಿದೆ ಅವರಿಗೆ. ಅವ್ರು ಹೊರಟು ಹೋಗ್ತಾ ಇದ್ದಾರೆ, ಇನ್ನು ವಾಪಸ್ ಬರ್ತಾರೋ ಇಲ್ವೋ ಅನ್ನುವಂಥದ್ದು ಅವರಿಗೆ ಹೆದರಿಕೆ. ಮೊದಲೇ ಅವರಿಗೆ ಹುಷಾರಿಲ್ಲ, ಈಗ ಬರ್ತಾರೋ ಇಲ್ವೋ, ವಯಸ್ಸಾಯ್ತು, ಕೃಷ್ಣ ಅಲ್ಲಿ ಇಟ್ಕೊಂಡ್ರೆ ಏನ್ ಮಾಡುದು ಅನ್ನೋ ಒಂದು ಯೋಚನೆ, ದುಃಖ ಪಡ್ತಾ ಇರ್ತಾರೆ. ಜಾನಕಿ ಏನ್ ಮಾಡ್ತಾರೆ, ತಮಾಷೆಗೆ ಅವ್ರ ಕೈಲಿರುವಂತಹ ಒಂದು ಪಾಸ್ಪೋರ್ಟ್ ಮತ್ತೆ ಟಿಕೆಟ್ ಕಿತ್ಕೊಳ್ತಾರೆ. ಕೊಂಡು ನೀವು ಹೋಗ್ಲಿಕ್ಕೆ ಆಗುದಿಲ್ಲ ಇನ್ನು ಅಂತ ಹೇಳ್ತಾಳೆ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ನಾನು ಹೇಗೂ ಭಾರತದವನೇ, ನನಗೆ ಹೋಗ್ಬೋದು, ನನ್ನ ಹತ್ರ ಪಾಸ್ಪೋರ್ಟ್ ಇದೆ, ಎಲ್ಲ ಇದೆ, ನನಗೆ ಭಾರತವನ್ನು ಪ್ರವೇಶಿಸಲು ಸಾಧ್ಯ ಇದೆ ಅಂತ ಹೇಳ್ತಾರೆ. ಆಮೇಲೆ ಅವರನ್ನು ಬೀಳ್ಕೊಡ್ಲಿಕ್ಕೆ ಸುತ್ತರೆಲ್ಲ ನೆರೆದಿರ್ತಾರೆ ಅನುಯಾಯಿಗಳು. ಪ್ರಭುಪಾದರು ಹೇಳಿದ್ರು, ವಾಸ್ತವವಾಗಿ ನನಗೆ ಒಂದೇ ಆಸೆ, ಅವರಿಗೆ ಒಂದೇ ಆಸೆ ಏನು, ಅವರ ಕೃಷ್ಣ ಪ್ರಜ್ಞೆ ಪ್ರಚಾರ ಆಗ್ಬೇಕು ಅಲ್ವಾ. ಅದನ್ನು ಯಾರು ಮಾಡ್ತಾರೆ, ಆಸೆ ಅದನ್ನು ಯಾರು ಪೂರೈಸ್ತಾರೆ, ಅವ್ರು ನನಗೆ ತುಂಬಾ ಪ್ರಿಯರಾದವರು ಅಂತ ಹೇಳ್ತಾರೆ. ಯಾವಾಗ್ಲೂ ಹಾಗೆ, ಕೃಷ್ಣನಿಗೂ ಕೂಡ ಹಾಗೆ. ಕೃಷ್ಣನನ್ನು ಯಾರು ಜಾಸ್ತಿ ಸದಾ ನೆನೀತಾ ಇರ್ತಾರೆ, ಕೃಷ್ಣನ ಬಗ್ಗೆನೇ ಅವರು ಚಿಂತನೆ ಮಾಡ್ತಾರೆ, ಅವರು ಪ್ರಿಯರಾಗ್ತಾರೆ ಕೃಷ್ಣನಿಗೆ. ಹಾಗೆ ಕೃಷ್ಣನ ಭಕ್ತರಿಗೂ ಕೂಡ ಹಾಗೆ, ಅವರ ಪ್ರತಿನಿಧಿ ಭಕ್ತರು ಅಲ್ವಾ, ಅವರು ಶುದ್ಧ ಭಕ್ತರು ಪ್ರಭುಪಾದರು. ಅವರು ಹೇಳ್ತಾರೆ, ನನಗೆ ನನ್ನ ಈ ಒಂದು ಆಸೆಯನ್ನು ಯಾರು ಈಡೇರಿಸ್ತಾರೆ ಅವ್ರು ನನಗೆ ತುಂಬಾ ಪ್ರಿಯರಾದವರು ಅಂತ ಹೇಳ್ತಾರೆ. ಅವರ ಆಸೆ ಅದು ಕೃಷ್ಣ ಪ್ರಜ್ಞೆಯನ್ನು ಆಂದೋಲನವನ್ನು ಪ್ರಚಾರ ಮಾಡಿ ಎಲ್ಲ ಕಡೆ ಹರಡುವಂತಹದ್ದು. ಅಲ್ಲಿ ಹೇಳ್ತಾರೆ, 2-3 ದೇವಸ್ಥಾನ ಇದೆ. ಒಂದು ನ್ಯೂಯಾರ್ಕ್ ನಲ್ಲಿದೆ, ಮಾಂಟ್ರಿಯಲ್ ನಲ್ಲಿದೆ, ಆಮೇಲೆ ಸ್ವಲ್ಪ ಕೆಳಗೆ ಮಾಡಿ 3 ದೇವಸ್ಥಾನ ಇದೆ. ಅಲ್ಲಿ ನೀವು ಪ್ರಚಾರ ಮಾಡಬಹುದು ಅಂತ ಹೇಳ್ತಾರೆ. ಆದ್ರೆ ಲಾಸ್ ಏಂಜಲೀಸ್ ನಲ್ಲಿ ಇಲ್ಲ. 3 ದೇವಸ್ಥಾನ ಇದೆ, ನೀವು ಅಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಪ್ರಚಾರ ಮಾಡಿ ಅಂತ ಸ್ವಾಮೀಜಿ ಅವರಿಗೆ ಹೇಳ್ತಾರೆ. ಅವರು ಒಂದು ಕೈಯಲ್ಲಿ ವಿಮಾನ ಪ್ರವೇಶ ಪತ್ರ, ಮತ್ತೊಂದು ಕೈಯಲ್ಲಿ ಅವರ ಒಂದು ಇದಿರ್ತದೆ ಕೋಲ್, ಆಧಾರ್ ಕೋಲ್, ಅದನ್ನು ಹಿಡ್ಕೊಂಡು ಅವರು ತಿರುಗಿ ನೋಡ್ತಾ ಏನ್ ಮಾಡ್ತಾರೆ, ಗೇಟಿನ ಮೂಲಕ ನಡೆದು ಹೋಗುವುದನ್ನು ಅವರ ಭಕ್ತರು ಅನುಯಾಯಿಗಳು ವೀಕ್ಷಣೆ ಮಾಡ್ತಾರೆ. ಎಲ್ಲಿ ಗೇಟಿನ ಒಳಗೆ ಅಂದ್ರೆ ಏರ್ಪೋರ್ಟ್ ಒಳಗೆ ಗೇಟ್ ಇರ್ತದಲ್ಲ ಪ್ರವೇಶ ಮಾಡ್ಲಿಕ್ಕೆ, ಅಲ್ಲಿಗೆ ಬರ್ತಾರೆ. ನ್ಯೂಯಾರ್ಕ್ ನಲ್ಲಿ ಯಾವ ವಿಷಾದಕ್ಕೂ ಸಮಯವಿರ್ಲಿಲ್ಲ, ಅಲ್ಲಿ ಟೈಮ್ ಇರ್ಲಿಲ್ಲ ನ್ಯೂಯಾರ್ಕ್ ನಲ್ಲಿ ಅವರಿಗೆ. ದುಃಖ ಪಡ್ಲಿಕ್ಕೆ, ಭಕ್ತರಿಗೆ ಕಷ್ಟ ತಪ್ಪಿಕೊಳ್ಳಿಕ್ಕೆಲ್ಲ ಪುರ್ಸೊತ್ತಿರ್ಲಿಲ್ಲ. ದೆಹಲಿಗೆ ಜುಲೈ 24ನೇ ತಾರೀಕು ಬೆಳಿಗ್ಗೆ 7:00 ತಲುಪುವುದಾಗಿ ಶ್ರೀಕೃಷ್ಣ ಪಂಡಿತರಿಗೆ ಟೆಲಿಗ್ರಾಮ್ ಹಾಕಿರ್ತಾರೆ ಅವರು ಮೊದ್ಲೇ. ನಾನು ಅಲ್ಲಿಗೆ ಬರ್ತೇನೆ, ಬಂದು ನನ್ನ ವೈದ್ಯರಿಗೆ ನನ್ನ ಚಿಕಿತ್ಸೆಯನ್ನು ತೋರಿಸ್ಬೇಕು, ಪರೀಕ್ಷೆ ಮಾಡಿಸ್ಬೇಕು, ಆಮೇಲೆ ನಾನು ವೃಂದಾವನಕ್ಕೆ ಹೋಗ್ತೇನೆ ಅಂತ ಅಲ್ಲಿ ಹೇಳಿರ್ತಾರೆ ಅವರು. ಅದ್ರಲ್ಲೆಲ್ಲ ನೀವು ಉಳಿದುಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡ್ಬೇಕು ಅಂತ ಹೇಳಿ ಮೊದ್ಲೇ ಒಂದು ಟೆಲಿಗ್ರಾಮ್ ಬಿಡ್ತಾರೆ. ಮೊದ್ಲೆಲ್ಲ ಟೆಲಿಗ್ರಾಮ್ ಬಿಡುವಂತದ್ದು, ಕೂಡ್ಲೆ ಒಂದು ದಿನದೊಳಗೆ ಅದು ತಲುಪ್ತದೆ ಟೆಲಿಗ್ರಾಮ್ ಕೊಟ್ಟರೆ. ಹಾಗೆ ಟೆಲಿಗ್ರಾಮ್ ಕೊಟ್ಟಿರ್ತಾರೆ ಮೊದ್ಲೇ. ಅವರು ವೃಂದಾವನಕ್ಕೆ ಹಿಂದಿರುಗಲು ಕಾತರರಾಗಿದ್ರು. ಅಲ್ಲಿಂದ ಟೆಸ್ಟ್ ಎಲ್ಲ ಆದ ನಂತರ ವೃಂದಾವನಕ್ಕೆ ಹೋಗುವಂತಹದ್ದು ಅಂತ ಕೃಷ್ಣ ಪಂಡಿತರಿಗೆ ಟೆಲಿಗ್ರಾಮ್ ಕೊಡ್ತಾರೆ. ನ್ಯೂಯಾರ್ಕ್ ನಿಂದ ತಾವು ಹೊರಡುವ ಹಿಂದಿನ ದಿನ ಸ್ವಾಮೀಜಿ ಸುಮತಿ ಮುರಾರ್ಜಿಗೆ ಒಂದು ಪತ್ರ ಬರೆದಿದ್ರು. ಅವರು ಅಂದ್ರೆ, ನಾವು ಹಡಗಿನಲ್ಲಿ ಹೋಗುದು, ಅಲ್ಲಿ ನನ್ನ ಶಿಷ್ಯರಿಗೆ ನೀವು ಸಹಕರಿಸ್ಬೇಕು, ಇದೆಲ್ಲ ಅವರು ಕೇಳ್ಕೊಂಡಿದ್ರು, ಅವ್ರು ನನಗೆ ಸಹಾಯ ಮಾಡ್ಬೇಕು. ಅವರು ಉತ್ತರ ಬರೆದಿದ್ದಾರೆ ಏನಂದ್ರೆ, ನಾನು ಭಾರತಕ್ಕೆ ಹೋಗ್ಲಿಕ್ಕೆ ಸಹಾಯ ಮಾಡ್ತೀನಿ, ಹೇಗೆ ನೀವು ಅಮೆರಿಕಕ್ಕೆ ಹೋಗುವಾಗ ಸಹಾಯ ಮಾಡಿದ್ದೇನೆ, ಹೇಗೆ ನಿಮ್ಗೆ ಆಗ ಆರೋಗ್ಯ ಕೆಟ್ಟಿತ್ತು ಆ ಟೈಮಲ್ಲಿ ನಾನು ನಿಮ್ಗೆ ಸಹಾಯ ಮಾಡಿದ್ದೇನೆ, ಅದೇ ತರ ನಿಮ್ಗೆ ಸಹಾಯ ಮಾಡ್ತೇನೆ. ಆದ್ರೆ ನಿಮ್ಮ ಉಳಿದ ಭಕ್ತರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ.
ಅದು ಆಗ ಪ್ರಭುಪಾದ ಹೇಳ್ತಾರೆ, ನೀವು ಹಾಗೆ ಮಾಡದೇ ಇದ್ರೆ ನನಗೆ ಏನಾಗ್ತದೆ, ಅನಾರೋಗ್ಯದ ದೆಸೆಯಿಂದ ನಾನು ಅವ್ರಿಗೆ ಹೇಳ್ತಾರೆ, ನಾನೀಗ ನೀವು ನನಗೆ ಅವಕಾಶ ಕೊಟ್ಟರು ಕೂಡ ನನಗೆ ಆ ಹಡಗಿನಲ್ಲಿ ಹೋಗ್ಲಿಕ್ಕೆ ಇಷ್ಟ ಇದ್ರೂ ಕೂಡ ನನಗೆ ಹೋಗ್ಲಿಕ್ಕೆ ಆಗುದಿಲ್ಲ. ನಾನೀಗ ವಿಮಾನದಲ್ಲಿ ಹೋಗ್ತಾ ಇದ್ದೇನೆ, ನನ್ನ ಆರೋಗ್ಯದ ದೆಸೆಯಿಂದ ನಾನು ಹೋಗ್ತಾ ಇದ್ದೇನೆ, ಅರ್ಜೆಂಟ್ ಆಗಿ ನನಗೆ ಬೃಂದಾವನಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ ಅವರು. ಹಾಗೆ ಆದ್ರೆ ಆ ಸ್ವಾಮೀಜಿ ಯಾವ ಶಿಷ್ಯರು ಉಚಿತ ಪ್ರಯಾಣಕ್ಕೂ ಸಮ್ಮತಿಸಿರಲಿಲ್ಲ. ಅಂದ್ರೆ ಅವರು ಇತರರಿಗೆ ಸಹಾಯ ಮಾಡುದಿಲ್ಲ ಅಂತ ಹೇಳಿರ್ತಾರೆ. ಹಾಗೆ ಪ್ರಭುಪಾದರು ಅವರಿಗೆ ಜುಲೈ 20ಕ್ಕೆ ಲೆಟರ್ ಬರೆಯುವಂತಹದ್ದು, ನಾನೀಗ ಹೋಗ್ತಾ ಇದ್ದಾನೆ ವಿಮಾನದಲ್ಲಿ, ನಿಮ್ಮ ಹಡಗಿನಲ್ಲಿ ನೀವು ಅವಕಾಶ ಕೊಟ್ಟರು ನನಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ನಾನು ಅರ್ಜೆಂಟ್ ಆಗಿ ಬೃಂದಾವನಕ್ಕೆ ಹೋಗ್ಬೇಕು ಅಂತ ಹೇಳಿ. ಮತ್ತೆ ಅದ್ರ ಜೊತೆಯಲ್ಲಿ ಅವ್ರು ಏನ್ ಕಳ್ಸಿರ್ತಾರೆ ಅಂದ್ರೆ ಇವರಿಗೆ ಒಂದು ಅವರ ಗ್ರಾಮಫೋನ್ ಒಂದು ರೆಕಾರ್ಡ್ ಕಳಿಸಿರ್ತಾರೆ. ಆಮೇಲೆ ಇದನ್ನೆಲ್ಲ ನೋಡಿ ನಮ್ಮ ಕೃಷ್ಣ ಪ್ರಜ್ಞೆ ಹೇಗೆ ಮುಂದುವರಿತಿದೆ, ಮತ್ತೆ ಒಂದಿಬ್ರು ಪ್ರಶಂಸೆ ಮಾಡಿದ್ದಾರೆ ಅವರಿಗೆ. ಪ್ರೊಫೆಸರ್ ಅವರ ಹೆಸರು ಇದರಲ್ಲಿದೆ. ಅವರು ಪ್ರಚಾರ ಮಾಡಿ ಪ್ರಶಂಸನೆ ಮಾಡಿದ್ದಾರೆ, ಅದನ್ನು ಸಹ ನಿಮ್ಗೆ ಕಳಿಸಿಕೊಟ್ಟಿದ್ದೇನೆ ಅಂತ ಹೇಳ್ತಾರೆ. ಆಯ್ತು. ಹಡಗಿನಲ್ಲಿ ಶಿಷ್ಯರಿಗೆ ಉಚಿತ ಪ್ರಯಾಣದ ವ್ಯವಸ್ಥೆ ನೀವು ಮಾಡಿ ಕೊಡ್ಲಿಲ್ಲ ಅಂದ್ರೆ ನನ್ನ ಕೃಷ್ಣ ಪ್ರಜ್ಞಾ ಆಂದೋಲನ ಅಲ್ಲಿಗೆ ನಿಂತು ಹೋಗ್ತದೆ ಅಂತ ಹೇಳ್ತಾರೆ ಅವರು. ಒಂದೊಂದು ದಿನ ಈ ಪ್ರಚಾರ ಉದ್ದೇಶ ಅರ್ಧಕ್ಕೆ ನಿಂತಂತೆ ಅಥವಾ ವಿಫಲ ಆಗ್ತದೆ ಅಂತ ಹೇಳ್ತಾರೆ. ಈ ಬಗೆಗೆ ನನಗೆ ಮುಖ್ಯ ಶಿಷ್ಯರಲ್ಲಿ ಒಬ್ಬರಾದ ಬ್ರೂಸ್ ಸ್ಟಾಕ್ ಅವರು ಏನ್ ಮಾಡಿರ್ತಾರೆ, ಪ್ರಶಂಸೆ ಮಾಡಿರ್ತಾರೆ. ಒಂದು ಪ್ರಭುಪಾದರ ಕಾರ್ಯ ನೋಡಿ ಅವರೆಲ್ಲ ಕಡೆ ಪ್ರಚಾರ ಮಾಡಿರ್ತಾರೆ, ಸಂಕೀರ್ತನೆ ಮಾಡುವಂತಹದ್ದು ಇದೆಲ್ಲ ನೋಡಿ ಅವರು ಟೆಂಪಲ್ ಅನ್ನು ಕಟ್ಟಿದ್ದು ಅವರಿಗೆ ತುಂಬಾ ಖುಷಿ ಆಗಿರ್ತದೆ. ಪ್ರಾಧ್ಯಾಪಕರಾದ ಡೇವಿಸ್ ಹೆರಾನ್ ಮತ್ತು ನ್ಯೂಯಾರ್ಕ್ ನ ಪ್ರೊಫೆಸರ್ ರಾಬರ್ಟ್ ಅವರಿಂದ ಏನಾಗಿದೆ, ಪ್ರಶಂಸನಾ ಪತ್ರ ಬಂದಿರ್ತದೆ, ಅದನ್ನು ಕೂಡ ನಿಮ್ಗೆ ಕಳಿಸಿದ್ದೇನೆ, ಅದನ್ನು ನೀವು ನೋಡಿ ಅಂತ ಹೇಳ್ತಾರೆ. ಕೃಷ್ಣ ಪ್ರಜ್ಞಾ ಆಂದೋಲನ ಹೇಗೆ ನೆಲೆ ನಿಲ್ತದೆ ಎಂಬುದು ನಿಮ್ಗೆ ಈ ಪತ್ರಗಳ ಮೂಲಕ ಮನವರಿಕೆ ಆಗ್ತದೆ ಅಂತ ಅವರಿಗೆ ಹೇಳ್ತಾರೆ. ಅವರು ಸುಪತಿ ಮೊರಾರ್ಜಿ ಅವರಿಗೆ ಹೇಳ್ತಾರೆ. ಮತ್ತೆ ಹರೇ ಕೃಷ್ಣ ಎಂಬ ಪವಿತ್ರ ನಾಮವು ಈ ದೇಶದಲ್ಲಿ ಮಾತ್ರವಲ್ಲ, ಇಂಗ್ಲೆಂಡ್, ಹಾಲೆಂಡ್, ಮೆಕ್ಸಿಕೋ ಇಲ್ಲೆಲ್ಲ ಕೇಳಿ ಬರ್ತಾ ಇದೆ, ಅದು ನನ್ಗೆ ಗೊತ್ತಿದೆ, ಅದು ಇನ್ನು ವ್ಯಾಪಕವಾಗಿ ಪ್ರಸಾರಗೊಳ್ಳುತ್ತದೆ ಅಂತ ಪ್ರಭುಪಾದರಿಗೆ ಬಹಳ ಒಂದು ಇದಿದೆ, ಅದೆಲ್ಲ ಪ್ರಚಾರ ಆಗ್ತದೆ ಅನ್ನುವ ಒಂದು ಅವ್ರಿಗೆ ನಂಬಿಕೆ. ನಾನು ನಿಮಗಾಗಿ ಒಂದು ಗ್ರಾಮಫೋನ್ ಕಳಿಸಿದ್ದೇನೆ, ಅದನ್ನು ಕೇಳಿ, ಅದನ್ನು ನೋಡಿ ನಿಮ್ಗೆ ಗೊತ್ತಾಗ್ಬೋದು, ತುಂಬಾ ಖುಷಿ ಆಗ್ಬೋದು, ಆನಂದ ಪಡ್ತೀರಿ ನೀವು ಅಂತ ಹೇಳ್ತಾರೆ. ನಾನು ಭಾರತಕ್ಕೆ ಬಂದು ಆಳವಾದ ಅಧ್ಯಯನದಲ್ಲಿ ತೊಡಗಿ, ಇವರು ಹೇಳ್ತಾರೆ, ಅಚ್ಯುತಾನಂದ ಏನ್ ಹೇಳ್ತಾನೆ, ಅವನಿಗೆ ಪ್ರಭುಪಾದರು ಮಾತಾಡೋದು ಕೇಳಿಸ್ಕೊಂಡಿದ್ದಾರೆ. ಅಂದ್ರೆ ಈ ವೃಂದಾವನಕ್ಕೆ ಹೋದ್ರೆ 10 ವರ್ಷದ ಅಲ್ಲಿ ನಾವೇನ್ ಕೃಷ್ಣ ಪ್ರಜ್ಞೆ ಬೆಳೆಸ್ಕೊಳ್ಬಹುದು, ಅದನ್ನು 2 ದಿನದಲ್ಲೇ ಬೆಳೆಸ್ಕೊಳ್ಬಹುದು ಅಂತ ಪ್ರಭುಪಾದರು ಹೇಳೋದನ್ನು ಕೇಳಿಸ್ಕೊಂಡಿದ್ದಾರೆ ಅಚ್ಯುತಾನಂದ. ಅದಕ್ಕೆ ಹೇಳ್ತಾನೆ, ನನ್ಗೆ ಸಹ ಭಾರತಕ್ಕೆ ಹೋಗಿ ಆಳವಾದ ಅಧ್ಯಯನದಲ್ಲಿ ತೊಡಗಬೇಕು, ಮತ್ತೆ ಕೃಷ್ಣನೊಂದಿಗೆ ಅಧ್ಯಯನ ಅನುರಕ್ತಿಯನ್ನು ಬೆಳೆಸ್ಕೊಳ್ಬೇಕು ಅಂತ ಪ್ರಭುಪಾದರು ಅಂತ ಹೇಳ್ತಾನೆ. ನಾನು ಬರ್ಬೋದಾ ಅಲ್ಲಿಗೆ, ಸಾಧ್ಯವಾಗ್ಬೋದು ನನಗೆ ಬರ್ಲಿಕ್ಕೆ ಅಂತ ಕೇಳ್ತಾನೆ ಪ್ರಭುಪಾದರು. ಯಾಕಾಗ್ಬಾರ್ದು, ನಾವು ಬೃಂದಾವನದಲ್ಲಿ ಭೇಟಿಯಾಗೋಣ ಅಂತ ಪ್ರಭುಪಾದರು ಅವನನ್ನು ಹೇಳ್ತಾರೆ. ಹಾಗೆ ಭಕ್ತಾದಿಗಳು ಸತ್ಸ್ವರೂಪನನ್ನು ಕುರಿತು ನೀನು ಉದ್ಯೋಗವನ್ನು ಹೋಸ್ಟೆನಿಗೆ ಸ್ಥಳಾಂತರಿಸಿಗೊಳಿಸಿಕೊಂಡು ಅಲ್ಲೊಂದು ಕೃಷ್ಣ ಕೇಂದ್ರವನ್ನು ಯಾಕೆ ಪ್ರಾರಂಭಿಸಬಾರ್ದು ಅಂತ ಕೇಳ್ತಾರೆ. ಅಲ್ಲಿ ನೀನ್ ಯಾಕೆ ಪ್ರಾರಂಭ ಮಾಡಬಾರ್ದು, ನಿನ್ನ ಉದ್ಯೋಗವನ್ನು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡು, ಬೋಸ್ಟನ್ನಿಗೆ, ಅಲ್ಲೇ ಕೃಷ್ಣ ಕೇಂದ್ರವನ್ನು ಪ್ರಾರಂಭ ಮಾಡು ಅಂತ ಹೇಳ್ತಾರೆ. ಈ ರೂಪಾನುಗನಿಗೆ ಕೂಡ ಬಫೆಲೋದಲ್ಲಿ ಒಂದು ಕೃಷ್ಣ ಕೇಂದ್ರ ಪ್ರಾರಂಭ ಮಾಡ್ಬೇಕು ಅಂತ ಇಷ್ಟ ಇರ್ತದೆ. ಅವರಿಬ್ರು ಏನ್ ಮಾಡ್ತಾರೆ, ಈ ಪ್ರಭುಪಾದರ ಹತ್ರ ಬಂದು ಕೇಳ್ತಾರೆ, ನಾವು ಹೀಗೆ ಯೋಚನೆ ಮಾಡಿದ್ದೇವೆ, ವಿಚಾರವನ್ನು ಹೇಳ್ತಾರೆ, ಅವರ ಅಭಿಪ್ರಾಯವನ್ನು ತಿಳಿಸ್ತಾರೆ. ಪ್ರಭುಪಾದರಿಗೆ ತುಂಬಾ ಸಂತೋಷ ಆಗ್ತದೆ, ನನ್ನ ಭಕ್ತರು ಎಷ್ಟು ಮುಂದುವರೆದಿದ್ದಾರೆ ಅನ್ನೋದು ಅವರಿಗೆ ಖುಷಿ ಆಗ್ತದೆ. ಸಬಲನು ಏನ್ ಮಾಡ್ತಾನೆ, ಸಂತಾಪೆಯಲ್ಲಿ, ದಯಾನಂದ ಲಾಸ್ ಏಂಜಲೀಸ್ ನಲ್ಲಿ ಅವರು ಕೂಡ ಈ ಕೇಂದ್ರಗಳನ್ನು, ಕೃಷ್ಣ ಕೇಂದ್ರವನ್ನು ಪ್ರಾರಂಭ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಆಗ ಪ್ರಭುಪಾದರು ಹೇಳ್ತಾರೆ, ಹರೇ ಕೃಷ್ಣ ಮಂತ್ರ ಒಂದು ದೊಡ್ಡ ಫಿರಂಗಿ ಇದ್ದಾಗೆ, ಫಿರಂಗಿಯ ಗುಂಡು ಇದ್ದಾಗೆ, ಅದನ್ನು ನೀವು ಹೋಗಿ ಆ ಫಿರಂಗಿ ಗುಂಡನ್ನು ಹಾರಿಸಿಬಿಡಿ. ಫಿರಂಗಿ ಗುಂಡು ಹಾರಿಸಿದ್ರೆ ನಿಮ್ಗೆ ಗೊತ್ತಲ್ಲ, ಎಲ್ಲ ಕಡೆ ಇದು ಮಾಡ್ತದೆ, ಸೌಂಡ್ ದೊಡ್ಡದು, ನೀವೆಲ್ಲ ಅದನ್ನು ಹಾರಿಸಿಬಿಡಿ ಆ ಗುಂಡನ್ನು ಅಂತ ಹೇಳ್ತಾರೆ. ಏನಾಗ್ತದೆ, ಸದ್ದನ್ನು ಎಲ್ಲರೂ ಕೇಳಲಿ, ಅದು ಮಾಯೆಯನ್ನು ನಾಶಗೊಳಿಸ್ತದೆ ಅಂತ ಹೇಳ್ತಾರೆ. ಅಂದ್ರೆ ಕೃಷ್ಣ ಪ್ರಜ್ಞೆಯ ಫಿರಂಗಿ ಗುಂಡ, ಬೆಂಕಿ ಗುಂಡಲ್ಲ, ಕೃಷ್ಣ ಪ್ರಜ್ಞೆ, ಅದು ಮಾಯೆಯನ್ನು ಓಡಿಸ್ತದೆ, ನೀವಲ್ಲಿ ಪ್ರಚಾರ ಮಾಡಿ, ಅದನ್ನು ಹಾರಿಸಿಬಿಡಿ ಅಂತ ಒಂದು ಹೇಳ್ತಾರೆ. ಶಿಷ್ಯರು ಸ್ವಾಮೀಜಿಯನ್ನು ನೀವು ಒಂದು ವೇಳೆ ಹಿಂದಿರುಗದಿದ್ರೆ ಏನ್ ಗತಿ ಅಂತ ಕೇಳ್ಬೇಕು ಅಂತ ಇಷ್ಟಪಡ್ತಾರೆ. ಕೇಳಲಿಕ್ಕೆ ಧೈರ್ಯ ಆಗುದಿಲ್ಲ, ಹೇಗೆ ಕೇಳೋದು ಅವರನ್ನು ನಾವು?
ಕೃಷ್ಣ ಅಲ್ಲೇ ಅವರನ್ನು ಉಳಿಸ್ಕೊಂಡ್ರೆ ನಾವು ಏನ್ ಮಾಡುದು ಅಂತ ಯೋಚನೆ ಮಾಡ್ತಾರೆ. ಆಮೇಲೆ ನಾವು ಮಾಯಾ ಜಗತ್ತಿನಲ್ಲಿ ಉಳಿಯುವುದು ಹೇಗೆ, ಈ ಜಗತ್ತಿನಲ್ಲಿ ನಾವು ಹೇಗೆ ಉಳಿಯುವುದು ಅಂತ ಅವ್ರು ಯೋಚನೆ ಮಾಡ್ತಾರೆ. ಆದ್ರೆ ಪ್ರಭುಪಾದ್ರು ಏನ್ ಹೇಳಿರ್ತಾರೆ, ನಾನು ಇಲ್ಲದಿದ್ರು ಕೂಡ ನಾನು ಹೇಳಿಕೊಟ್ಟ ಈ ತರಬೇತಿ ಇದೆಯಲ್ಲ, ಇಷ್ಟೇ ಸಾಕು ನಿಮ್ಗೆ, ಈ ಶಿಕ್ಷಣ ನಿಮ್ಗೆ ಸಾಕು, ಕೃಷ್ಣ ಪ್ರಜ್ಞೆ ಸಾಕು, ಅದನ್ನೇ ನೀವು ಉಪಯೋಗ ಮಾಡ್ಕೊಂಡು ಪ್ರಚಾರ ಮಾಡಿ ಅಂತ ಒಂದ್ ವೇಳೆ ಅವ್ರು ಹೇಳಿದ್ರು. ನಾನು ಬರದಿದ್ರು ಕೂಡ ನಿಮ್ಗೆ ಇಷ್ಟು ಶಿಕ್ಷಣ ಸಾಕು ಅಂತ ಹೇಳ್ತಾರೆ. ಆಮೇಲೆ ವಿಮಾನ ನಿಲ್ದಾಣಕ್ಕೆ ಹೊರಡಲು ಕೇವಲ 30 ನಿಮಿಷಗಳಿರುವಾಗ ಅವರು ತಮ್ಮ ಕೋಣೆಯಲ್ಲಿ ಕೂತು ಒಬ್ಳು ದೀಕ್ಷೆಗಾಗಿ ಬರ್ತೇನೆ ಅಂತ ಹೇಳಿದಾಳಂತೆ. ಪ್ರಭುಪಾದ್ರು ದೀಕ್ಷೆಗೋಸ್ಕರ ನೋಡಿ, ಅವರು ವಿಮಾನ ನಿಲ್ದಾಣದಲ್ಲಿ ಹೊರಡ್ಲಿಕ್ಕೆ ರೆಡಿ ಆದ್ರೂ ಕೂಡ ಒಬ್ರಿಗೆ ದೀಕ್ಷೆ ಕೊಡ್ಲಿಕ್ಕೆ ರೆಡಿ ಇರ್ತಾರೆ. 1 ನಿಮಿಷ ಕೂಡ ಹಾಳು ಪ್ರಭುಪಾದ್ರು, ಒಂದು ಕ್ಷಣ ಕೂಡ ಹಾಳು. ವಿಮಾನ ನಿಲ್ದಾಣದಲ್ಲಿ ಅವ್ರು ಏನ್ ಮಾಡ್ತಾರೆ, ಜಪ ಮಾಡ್ತಾ ಕೂತಿರ್ತಾರೆ, ಅವಳನ್ನು ಕಾದುಕೊಂಡು ಕೂತಿರ್ತಾರೆ, ಅವಳು ಬರುದಿಲ್ಲ. ಅನಂತರ ಏನ್ ಮಾಡ್ತಾರೆ, ಎಷ್ಟೋ ಸಲ ಮಾಡಿದಂತೆ ಅವರು ತಮ್ಮ ಕೊಠಡಿಯನ್ನು ಬಿಟ್ಟು ಕೆಳಗಿಳಿದು ಬಂದು ಅಂಗಳವನ್ನು ದಾಟಿ ದೇವಸ್ಥಾನದ ಒಳಾಂಗಣವನ್ನು ಪ್ರವೇಶಿಸಿದರು. ಹಾಸಿದ ಜಮಖಾನೆಯ ಮೇಲೆ ಪ್ರಶಾಂತವಾಗಿ ಕುಳಿತು ಅತ್ಯಂತ ಆಪ್ತವಾಗಿ ಮಾತನಾಡತೊಡಗಿದರು. ನಾನು ಇಲ್ಲಿಂದ ಹೋಗುತ್ತಿರಬಹುದು. ಅವ್ರು ಹೇಳ್ತಾರೆ, ನಾನು ಇಲ್ಲಿಂದ ಹೋಗ್ತಾ ಇದ್ದೇನೆ, ಆದ್ರೆ ಹೋಗುವ ಮುಂದೆ ನೀವ್ಯಾರು ಬೇಸರ ಪಡೋದು ಬೇಡ. ಯಾಕಂದ್ರೆ ನೀವು ನನ್ನ ಮಕ್ಕಳು, ನಾನ್ ನಿಮ್ಗೆ ತಂದೆ ಇದ್ದ ಹಾಗೆ. ಆದ್ರೆ ಇಲ್ಲಿ ನನ್ನ ಗುರು ಮತ್ತೆ ಗುರುವಿನ ತಂದೆ ಇದ್ದಾರೆ. ಅವರ ಗುರು ಭಕ್ತಿ ಸಿದ್ಧಾಂತ ಸರಸ್ವತಿ, ಮತ್ತೆ ಅವರ ತಂದೆ ಭಕ್ತಿ ವಿನೋದ್ ಠಾಕೂರ್ ಇದ್ದಾರೆ. ಅವರಿಬ್ರು ಈ ಗೋಡೆಯಲ್ಲಿದ್ದಾರೆ. ನಾನಿಲ್ಲದಿದ್ರೆ ತಾತ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ, ತಾತಂದಿರು ಮೊಮ್ಮಕ್ಕಳನ್ನು ಚಂದ ನೋಡ್ಕೊಳ್ತಾರೆ, ವಾತ್ಸಲ್ಯದಿಂದ ನೋಡ್ಕೊಳ್ತಾರೆ, ಅವರ ಚಿತ್ರಪಟವನ್ನು ನೋಡಿ ನೀವು ಇದು ಮಾಡಿ ಅಂತ ಹೇಳ್ತಾರೆ. ತಾತಂದಿರು ತನ್ನ ಮೊಮ್ಮಕ್ಕಳನ್ನು ಹೆಚ್ಚು ವಾತ್ಸಲ್ಯದಿಂದ ನೋಡಿಕೊಳ್ತಾನೆ. ಆದ ಕಾರಣ ನಿಮ್ಗೆ ಯಾವ ಭಯ ಬೇಡ. ಇಲ್ಲಿ ನಮ್ಮನ್ನು ಹಿಡಿದು ಕೂಡಿಸುವ ಸಾಧನವಾಗಿದೆ ಯಾವುದು, ಈ ಮಹಾಮಂತ್ರ ಅಲ್ವಾ? ಮಂತ್ರ ಸ್ಪಂದನವೇ ನಮ್ಮನ್ನು ಹಿಡಿದು ಕೂಡಿಸುವ ಸಾಧನವಾಗಿದೆ. ಈ ದೈಹಿಕ ನಾವು ದೂರ ಇರ್ಬೋದು, ದೇಹದಲ್ಲಿ ನಾವು ದೂರ ಇರ್ಬೋದು, ಆದ್ರೆ ನಾವೆಲ್ಲ ಆತ್ಮದ ದೃಷ್ಟಿಯಿಂದ ಒಂದೇ ಕಡೆ ಇರ್ತೇವೆ. ನೀವು ಅದನ್ನು ಚಿಂತನೆ ಮಾಡುದು ಬೇಡ. ಇಲ್ಲಿ ಗುರುಗಳಿದ್ದಾರೆ, ಅವರನ್ನು ನೋಡಿ ನೀವು ಕೃಷ್ಣ ಪ್ರಜ್ಞೆಯನ್ನು ಪ್ರಚಾರ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ಸುಮ್ಮನೆ ಹರೇ ಕೃಷ್ಣ ಎಂದು ಸಂಕೀರ್ತನೆಯಲ್ಲಿ ನೀವು ಇಲ್ಲಿ ತೊಡಗಿ, ಅಲ್ಲಿ ಹೋಗಿ ನಾನು ಸಂಕೀರ್ತನೆ ಮಾಡ್ತೇನೆ, 2 ಕಡೆ ಸಂಕೀರ್ತನೆಯ ಧ್ವನಿ ಹೇಳಿ ಜಗತ್ತನ್ನೆಲ್ಲ ಪಸರಿಸಲಿ ಅಂತ ಹೇಳ್ತಾರೆ. ಎಲ್ಲ ಕಡೆ ಸುತ್ತುವರಿಲಿ ಅದರ ತರಂಗ ಅಂತ ಹೇಳ್ತಾರೆ. ಹಲವು ಭಕ್ತಾದಿಗಳು ಪ್ರಭುಪಾದರ ಜೊತೆ ಟ್ಯಾಕ್ಸಿಯಲ್ಲಿ ಬ್ರಹ್ಮಾನಂದ ಮುಂದುಗಡೆ ಕೂತ್ಕೊಳ್ತಾನೆ, ಪ್ರಭುಪಾದರ ಪಕ್ಕದಲ್ಲಿ ಕೀರ್ತಾನಂದ ಮತ್ತೆ ರಾಯರಾಮ ಕೂತ್ಕೊಳ್ತಾರೆ. ಅವರು ವೃಂದಾವನ ನೋಡಿದಾಗ ಅವರಿಗೆ ಪ್ರಭುಪಾದರು ಹೇಳ್ತಾರೆ, ಕೀರ್ತನಾನಂದನಿಗೆ ವೃಂದಾವನ ನೋಡಿದ್ರೆ ಏನೂ ಅರ್ಥ ಆಗ್ಲಿಕ್ಕಿಲ್ಲ, ಇಂತಹ ಸ್ಥಳವನ್ನು ಬಿಟ್ಟು ಹೇಗೆ ಈ ಊರಿಗೆ ಬಂದೆ ಅನ್ನೋದು ಅನಿಸ್ಬಹುದು, ಆದ್ರೆ ಅದು ಸೊಗಸಾದ ಸ್ಥಳ ಅಂತ ಹೇಳ್ತಾರೆ. ಅಲ್ಲಿ ಇಲ್ಲಿ ಹಾಗೆ ಕಾರುಗಳ ಸದ್ದು ಇಲ್ಲ, ಸಂಚಾರ ಇಲ್ಲ, ವಾಸನೆ ಇಲ್ಲ, ಯಾವ ಗೊಂದಲ ಇಲ್ಲ, ಗಲಿಬಿಲಿ ಇಲ್ಲ, ಏನಿಲ್ಲ. ತುಂಬಾ ಸೈಲೆಂಟ್ ಪ್ಲೇಸ್ ಅದು. ಎಲ್ಲ ಕಡೆ ಕೃಷ್ಣ ಪ್ರಜ್ಞೆನೇ ಇರುವಂತಹದ್ದು, ಕೃಷ್ಣ ಸಂಕೀರ್ತನೆ ಕೇಳುವಂತಹದ್ದು. ಸ್ವಲ್ಪ ಮೇಲೆ ಅಂತ ಹೇಳ್ತಾರೆ. ತುಂಬಾ ಒಳ್ಳೆಯ ಸ್ಥಳ. ಅಲ್ಲಿ ತುಂಬಾ ದೇವಸ್ಥಾನಗಳಿವೆ. ಎಲ್ಲಾ ದೇವಸ್ಥಾನಗಳಿಗೆ ನಾವು ಹೋಗೋಣ, ನಿಮ್ಗೆ ಎಲ್ಲವನ್ನು ತೋರಿಸ್ತೇನೆ ಅಂತ ಕೀರ್ತನಾನಂದನಿಗೆ ಪ್ರಭುಪಾದರು ಹೇಳ್ತಾರೆ. ಸ್ವಲ್ಪ ಸ್ಕ್ರೋಲ್ ಮಾಡಿ. ಹರೇ ಕೃಷ್ಣ. ಅಲ್ಲಿ ಸಂಚಾರ ಮಾಡೋಣ, ನಿನಗೆ ತೋರಿಸ್ತೇನೆ ಆ ಎಲ್ಲ ದೇವಸ್ಥಾನ ಅಂತ ಅವನಿಗೆ ಹೇಳ್ತಾರೆ. ಬ್ರಹ್ಮಾನಂದ ಆಳತೊಡಗಿದ್ದಾನೆ. ಪ್ರಭುಪಾದರು ಅವರ ಕಣ್ಣನ್ನು ತಟ್ಟಿದರು. ನನ್ನ ಅಗಲಿಕೆಯನ್ನು ನೀನು ಸಹಿಸಲಾರೆ ಎಂಬುದು ನನಗೆ ಗೊತ್ತಾಗುತ್ತದೆ. ನನಗೂ ನನ್ನ ಗುರು ಮಹಾರಾಜರ ವಿಷಯಕ್ಕೆ ಹಾಗೆ ಅನಿಸುತ್ತಿತ್ತು. ಪ್ರಭುಪಾದರಿಗೂ ಕೂಡ ಅದೇ ತರ ಆಗ್ತಾ ಇತ್ತಂತೆ. ಇದು ಕೃಷ್ಣನ ಇಚ್ಛೆ ಎಂದೇ ನಾನು ಕೇಳುತ್ತೇನೆ. ನೀನು ಅಲ್ಲಿಗೆ ಬರಬಹುದು. ತರಬೇತಿಗಾಗಿ ನೀನು, ನಾನು, ನೀವು ಎಲ್ಲರೂ ಕೂಡಿ ಆ ಆಂದೋಲನವನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡೋಣ. ನೀನ್ ಸಹ ಬರ್ಬೋದು. ಆಮೇಲೆ ಈಗ ಒಟ್ಟಿಗೆ ನಾವು ಪ್ರಚಾರ ಮಾಡೋಣ ಅಂತ ಹೇಳ್ತಾರೆ. ಮತ್ತೆ ರಾಮರಾಯನಿಗೆ ಹೇಳ್ತಾರೆ, ನೀನು ಇಂಗ್ಲೆಂಡಿಗೆ ಹೋಗು, ಬ್ರಹ್ಮಾನಂದನಿಗೆ ಜಪಾನಿಗೆ ಹೋಗು, ಇಷ್ಟ ಇಲ್ಲದಿದ್ರೆ ರಷ್ಯಕ್ಕಾದ್ರೂ ಹೋಗ್ಬೋದು, ಎಲ್ಲ ಒಳ್ಳೇದಕ್ಕೆ ನೀವು, ಯಾರು ಬೇಸರ ಪಡುವುದೇ ಬೇಡ, ಇದು ಕೃಷ್ಣನ ಇಚ್ಛೆ ಅಂತ ಹೇಳ್ತಾರೆ. ಆಮೇಲೆ ಏರ್ ಭಾರತದ ಪ್ರಯಾಣಿಕರು ಕಾಯುವ ಕೋಣೆಯಲ್ಲಿ ಭಕ್ತಾದಿಗಳೆಲ್ಲರೂ ಒಮ್ಮುಖವಾಗಿ ಸೇರಿದ್ರು. ಎಲ್ಲರೂ ಅಲ್ಲಿ ಏರ್ಪೋರ್ಟ್ ಅಲ್ಲಿ ಎಲ್ಲರೂ ಒಟ್ಟಾಗಿ ಕೂತ್ಕೊಳ್ತಾರೆ. ಪಕ್ಕದಲ್ಲಿ ಒಂದು ಕಾಕ್ಟೇಲ್ ಒಳಾಂಗಣ ಇರ್ತದೆ. ಬೆಚ್ಚನೆ ಸ್ವೆಟರ್ ತೊಟ್ಕೊಂಡು ಪ್ರಭುಪಾದರು ಏನ್ ಮಾಡ್ತಾರೆ, ಮಡಿಸಿದ ಚದ್ದರನ್ನು ಇಳಿದು ಬಿಟ್ಟು ಪ್ರಭುಪಾದರು ಕುರ್ಚಿಯ ಮೇಲೆ ಕೂತ್ಕೊಳ್ತಾರೆ. ಆದ ಮೂಲದಲ್ಲಿ ಎಷ್ಟೋ ಸಾಧ್ಯವೋ ಅಷ್ಟು ಭಕ್ತಾದಿಗಳು ಹತ್ತಿರದಲ್ಲಿ ಕೂತ್ಕೊಳ್ತಾರೆ. ಎಲ್ಲ ಅವರ ಕಾಲ ಹತ್ರ ಸುತ್ತಲೂ ಕೂಡಿರ್ತಾರೆ. ಎಲ್ಲರೂ ಅವರನ್ನು ಬೀಳ್ಕೊಡ್ಲಿಕ್ಕೆ ಬಂದಿದ್ದಾರೆ. ಪ್ರಭುಪಾದರು ಈ ಕೈಯಲ್ಲಿ
ಕೊಡೆಯನ್ನು ಇಟ್ಕೊಂಡಿರ್ತಾರೆ. 2 ವರ್ಷಗಳಿಂದ ಅವರೊಬ್ಬರೇ ನ್ಯೂಯಾರ್ಕಿಗೆ ಬಂದಾಗ ಹೇಗೆ ಕಂಡ್ರು ಹಾಗೆ ಇರ್ತಾರಂತೆ. ಹೇಗಿದ್ರು ಅದೇ ತರ ಇರ್ತಾರೆ. ಈಗ ಅವರು ಬಳಲಿದ್ರು, ಸ್ವಲ್ಪ ಹಸನ್ಮುಖಿಯಾಗಿ ಕಾಣ್ತಾ ಇದ್ರು ಅಂತ ಹೇಳ್ತಾರೆ. ಆಮೇಲೆ ಪ್ರಭುಪಾದರು ಆವಾಗ ಹೋಗುವಾಗ 40 ರೂಪಾಯಿ ಹಿಡ್ಕೊಂಡಿದ್ರು, ನಿಮ್ಗೆ ಗೊತ್ತಿರ್ಬೋದು. ಆ 40 ರೂಪಾಯಿ ಹಿಡ್ಕೊಂಡು ಅವರು ಅಮೆರಿಕಕ್ಕೆ ಹೋಗಿರ್ತಾರೆ. ಆ 40 ರೂಪಾಯಿ ಹಾಗೆಯೇ ಅವ್ರ ಹತ್ರ ಇರ್ತದೆ. 2 ವರ್ಷ ಆದ್ರೂ ಕೂಡ ಆ ಗಂಟು ಹಾಗೆಯೇ ಇರ್ತದೆ ಅವ್ರದ್ದು, ಅವ್ರಿಗೆ ಹೆಚ್ಚುದಿಲ್ಲ ಅದು. ಅದು ಇಲ್ಲಿ ಬಂದ ನಂತರ ನೋಡಿ, ಅದು ಮತ್ತೆ ಅವರು ಮುಂದಿನ ಅಧ್ಯಾಯದಲ್ಲಿ ನಿಮ್ಗೆ ಬರ್ತದೆ, ಟ್ಯಾಕ್ಸಿಗೆಲ್ಲ ಕೊಡ್ತಾರೆ ಅದನ್ನು. ಅವನು ಮೋಸ ಮಾಡಿ ಅದನ್ನೆಲ್ಲ ತಕೊಂಡು ಹೋಗ್ತಾನೆ. ಓ ಆಗಲಿ, ನಾನು ಹೋಗಿ ಕಲಿಯುತ್ತೇನೆ ಎಂದಳು ಆಕೆ. ಇಲ್ಲಿ ತಲೆಯ ಮೇಲೆ ದೊಡ್ಡ ಬಿಂದಿಗೆಯನ್ನು ಹೊತ್ಕೊಂಡು ಒಂದು ಪ್ರಭುವಾದ್ರೆ ಹೀಗೆ ಕುತ್ಕೊಂಡು ಕುರ್ಚಿ ಮೇಲೆ ಕುತ್ಕೊಂಡಾಗ ಅಲ್ಲಿ ಒಂದು ಚಿತ್ರ ಹಾಕಿರ್ತಾರೆ ಗೋಡೆ ಮೇಲೆ. ತಲೆಯ ಮೇಲೆ ಒಂದು ಇದು ಹಿಡ್ಕೊಂಡು ಬಿಂದಿಗೆ ಹಿಡ್ಕೊಂಡು ನೀರು ಹಿಡ್ಕೊಂಡು ಹೋಗುವ ಹುಡುಗಿಯ ಚಿತ್ರ ಹಾಕಿರ್ತಾರೆ ಗೋಡೆ ಮೇಲೆ. ಪ್ರಭುಪಾದರು ಗಮನಿಸಿ ಇವಳಿಗೆ ಹೇಳ್ತಾರೆ, ಹಿಮಾವತಿಗೆ, ಅವಳು ಕೃಷ್ಣ ಪ್ರಜ್ಞೆಗೆ ಬಂದಿದ್ದಾಳೆ, ಅವಳ ಗಂಡನೂ ಇದ್ದಾನೆ, ಹಂಸದೂತ ಅಂತ ಅವನ ಹೆಸರು. ಮಾಂಟ್ರಿಯಲ್ ಕೃಷ್ಣ ಪ್ರಜ್ಞೆ ಕೇಂದ್ರವನ್ನು ಸೇರಲು ಹೊರಟ ಹುಡುಗಿ ಅವಳು. ಅವಳ ಹತ್ರ ಹೇಳ್ತಾರೆ, ನೀನು ಭಾರತಕ್ಕೆ ಬರ್ತೀಯಾ, ಹೀಗೆ ನೀನು ನೀರು ಕೊಡವನ್ನು ಹಿಡ್ಕೊಂಡು ಹೋಗಿ ಕಲಿತೀಯಾ ಅಂತ ಕೇಳ್ತಾರೆ. ಆಯ್ತು, ನಾನು ಬರ್ತೇನೆ, ಕಲಿತೇನೆ ಅಂತ ಹೇಳ್ತಾರೆ. ಹಾಗೆ ಒಂದು ದಿನ ನಾವು ಹೋಗೋಣ ಅಂತ ಅವಳಿಗೆ ಕೂಡ ಹೇಳ್ತಾರೆ. ಕೀರ್ತನಂದ ಬ್ಯಾಟ್ರಿಯಿಂದ ಏನ್ ಮಾಡ್ತಾನೆ, ತೆಗೆದು ಗ್ರಾಮಫೋನ್ ಇರುತ್ತೆ ಅವನ ಕೈಯಲ್ಲಿ, ರೆಕಾರ್ಡ್ ಎಲ್ಲ ಮಾಡಿರ್ತಾರಲ್ವಾ ಅವರು ಕೀರ್ತನೆದ್ದು, ಆ ರೆಕಾರ್ಡ್ ಅನ್ನು ನೀನ್ ಯಾಕೆ ಹಾಕ್ಬಾರ್ದು, ಯಾಕೆ ಕೇಳಿಸ್ಬಾರ್ದು ಅಂತ ಹೇಳ್ತಾರೆ. ಆಗ ಅವನಿಗೆ ಎಲ್ರಿಗೂ ಸಂತೋಷ ಆಗ್ತದೆ. ಪ್ರಭುಪಾದರು ಹೇಳುವಾಗ ಕೀರ್ತನಂದ ಮಂದ ದನಿಯಲ್ಲಿ ಅದನ್ನು ಕೇಳಿಸ್ತಾನೆ, ಸ್ಲೋ ಆಗಿ ಇಡ್ತಾನೆ. ಆಮೇಲೆ ಮೆಲ್ಲ ಮೆಲ್ಲ ಸ್ವಲ್ಪ ಜೋರು ಮಾಡಿ ಎಲ್ಲರೂ ಆಚೆ ಕಡೆ ಈಚೆ ಕಡೆ ಅವರೆಲ್ಲ ಕಿವಿ ಕೊಡೋದು ನೋಡ್ತಾರೆ. ಆಮೇಲೆ ಸ್ವಲ್ಪ ಜೋರು ಮಾಡು ಅಂತ ಹೇಳ್ತಾರೆ, ಜೋರಾಗಿ ಇಡ್ತಾರೆ ಧ್ವನಿ. ಮತ್ತೆ ಎಲ್ಲರೂ ಹಾಡ್ಲಿಕ್ಕೆ ಶುರು ಮಾಡ್ತಾರೆ, ಕೀರ್ತನೆ ಮಾಡ್ತಾರೆ. ಕೀರ್ತನೆ ಮಾಡಿ ಜೋರಾಗಿ ಧ್ವನಿಯಲ್ಲಿ ಕೀರ್ತನೆಯನ್ನು ಮಾಡ್ತಾರೆ. ಆಗ ಬ್ರಹ್ಮಾನಂದ ಹೇಳ್ತಾರೆ, ಸ್ವಲ್ಪ ಸ್ಕ್ರೋಲ್ ಮಾಡಿ ಮತ್ತೆ ಕೀರ್ತನೆ ಮಾಡಿ ಆಗುವಾಗ ಅವರಿಗೆ ಟೆಂಪಲ್ ಕಟ್ಲಿಕ್ಕೆಲ್ಲ ಹಣ ಬೇಕಲ್ವಾ, ಅದಕ್ಕೆ ಅವರು ಹೇಳ್ತಾರೆ, ನಾನು ಸ್ವಲ್ಪ ಕಲೆಕ್ಟ್ ಮಾಡ್ಲಾ ಅಂತ ಕೇಳ್ತಾನೆ. ಆಗ ಆಯ್ತು, ಸ್ವಲ್ಪ ಹೊತ್ತಿನಲ್ಲಿ ಭಕ್ತಾದಿಗಳು ಧ್ವನಿ ಮುದ್ರಣದ ಜೊತೆಗೆ ತಮ್ಮ ಧ್ವನಿಯನ್ನು ಸೇರಿಸುತ್ತಾ ಮೆಲುಧ್ವನಿಯಲ್ಲಿ ಮೊದಲು ಮಾಡಿ ಅನಂತರ ಧ್ವನಿ ಎತ್ತರಿಸಿ ಹಾಡತೊಡಗಿದರು. ಕೀರ್ತನಂದ ಬ್ರಹ್ಮಾನಂದ ಹಾಗೂ ಮತ್ತಿತರ ಭಕ್ತರು ಹಾಡತೊಡಗಿದರು. ಹಂಸದೂತ ಹೇಳುವುದು ಅವನಿಗೇನಾದ್ರೂ ಪ್ರಭುಪಾದರಿಗೆ ಸಹಾಯ ಮಾಡ್ಬೇಕು ಅಂತ ಆಸೆ ಇರ್ತದೆ. ನಾನೇನು ಮಾಡ್ಲಿಲ್ಲ, ಗುರುವಿಗೆ ಏನು ನಾನ್ ಮಾಡ್ಲಿಲ್ಲ ಅನ್ನೋದು ಅವನ ತಲೆಯಲ್ಲಿ ಒಂದು ಕೊರಗಿರ್ತದೆ. ಅದಕ್ಕೆ ಹತ್ತಿರದಲ್ಲೇ ಕೂತಿದ್ದೆ, ಉದ್ದಕ್ಕೂ ಅಂದುಕೊಂಡಿದ್ದೆ, ಏನಾದ್ರೂ ಮಾಡ್ಬೇಕು ನನ್ನ ಗುರುವಿಗೆ, ಅವರು ಭಾರತಕ್ಕೆ ಹೋಗ್ತಿದ್ದಾರೆ ಅಂತ ಯೋಚನೆ ಮಾಡ್ತಾನೆ. ಏನ್ ಮಾಡುದು, ವೃಂದಾವನದಲ್ಲೇ ಸಾಯಲು ಅಪೇಕ್ಷಿಸ್ತೇನೆ ಅಂತ ಹೇಳಿದ್ದಾರೆ ಇವರು, ವಾಪಸ್ ಬರ್ತಾರ ಇಲ್ವಾ, ಹೊರಟು ಹೋಗ್ತಿದ್ದಾರೆ, ನಾನು ಏನ್ ಮಾಡ್ಲಿ, ಅದೇ ಕ್ಷಣ ಇವ್ರಿಗೆ ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಯಾವ ತರ ಸೇವೆ ಮಾಡ್ಲಿ ಇವರಿಗೆ ನಾನು ಹೇಳ್ತಾರೆ. ಆಮೇಲೆ ಅವರಿಗೆ ಯಾವ ಸಂಬಂಧವೂ ಇಲ್ಲ, ನನಗೂ ಅವರಿಗೂ ಯಾವ ಸಂಬಂಧವೂ ಇಲ್ಲ ಎಂದುಕೊಂಡೆ. ನಾನು ಈಗ ಏನಾದ್ರೂ ಮಾಡ್ಲೇಬೇಕು, ಯಾವ್ದಾದ್ರು ರೀತಿಯಲ್ಲಿ ಅವರಿಗೆ ಸೇವೆ ಸಲ್ಲಿಸಿ ಅವರ ಹೃದಯದಲ್ಲಿ ನನಗಾಗಿ ಒಂದಿಷ್ಟು ಸ್ಥಾನವನ್ನು ಗಳಿಸಿಕೊಳ್ಬೇಕು ಅಂತ ಯೋಚನೆ ಮಾಡ್ತೇನೆ. ಇದು ನನ್ನ ಆಲೋಚನೆ, ಏನು ಮಾಡ್ಲಿ ನಾನು. ಅದೇ ಸಮನೆ ಕಣ್ಣೀರು ಸುರಿಸ್ತಾನಂತೆ, ಏನ್ ಮಾಡ್ಲಿ ಅಂತ. ಆಗ ಪ್ರಭುಪಾದರು ಅವ್ರ ಕಡೆ ನೋಡ್ತಾನೆ ಇಲ್ಲ ಅಂತೆ, ಕಡೆನೇ ನೋಡ್ತಾ ಇರ್ತಾರೆ. ಮೇಜೋ ಎಂಬಂತೆ ಕೇವಲ ನಗಣ್ಯ ಮಾತ್ರನಾಗಿದ್ದೆ, ನನ್ಗೆ ನೋಡ್ತಾನೆ ಇಲ್ಲ ಅವರು, ನಾನೊಬ್ಬ ಬರೀ ಕುರ್ಚಿಯೋ ಮೇಜೋ ಏನೋ ಇಲ್ಲಿ ಅನ್ನುವ ಭಾವನೆ ಅವರಿಗೆ ಬರ್ತದೆ. ನನ್ನ ಬಗ್ಗೆ ಯಾರು ಗಮನವೇ ಕೊಡ್ತಾ ಇಲ್ಲ. ಅವರು ತಮ್ಮ ಸುತ್ತಮುತ್ತ ಎಲ್ಲವನ್ನೂ ನೋಡ್ತಲೇ ಇದ್ದರು. ಅವರ ದೃಷ್ಟಿಯನ್ನು ನಾನು ನನ್ನ ಕಡೆ ಸೆಳೆಯಲು ಪ್ರಯತ್ನಿಸ್ತಾ ಇದ್ದೆ. ಯಾವ ಕ್ಷಣದಲ್ಲಿ ಏನನ್ನಾದ್ರೂ ಅವರು ಹೇಳಬಹುದೆಂಬ ಆಸೆ, ಅವ್ರಿಗೆ ಏನಾದ್ರೂ ಅವರ ಮನಸ್ಸು ಈಚೆ ಕಡೆ ಬಂದ್ರೆ ಏನಾದ್ರೂ ನನಗೆ ಹೇಳ್ಬಹುದು ಕೆಲಸ ಅನ್ನೋದು ಅವನ ಆಸೆ. ಕೀರ್ತನೆ ಗಾಢವಾಗಿ ಮುಂದುವರಿಯುತ್ತಿತ್ತು. ಹಾಗೆಯೇ ಭಕ್ತಾದಿಗಳ ದುಃಖವು ಆ ಕೊಠಡಿಯಲ್ಲಿ ಅವರ ಸುತ್ತವರೆಲ್ಲರೂ ಸ್ವಾಮೀಜಿಯನ್ನು ಏನೋ ಒಂದು ವಿಶೇಷ ಎಂಬಂತೆ ನೋಡ್ತಿದ್ರು. ಅಲ್ಲಿ ತುಂಬಾ ಜನ ಬರ್ತಾರಲ್ವಾ ಇದು ವಿಮಾನದ ಸ್ಟೇಷನ್ ಅಲ್ಲಿ. ಆಗ ಎಲ್ಲರೂ ಇವರನ್ನು ನೋಡ್ತಾರೆ, ಇದೇನಪ್ಪಾ ಅಂತ. ಎಲ್ಲದರ ನಡುವೆ ಸ್ವಾಮೀಜಿ ಆ ಸ್ಥಳದಲ್ಲಿ ಅತ್ಯಂತ ಸಹಜವಾಗಿ ಕೂತಿದ್ರು. ಅಂದ್ರೆ ಯಾರು ಏನ್ ಹೇಳಿದ್ರು ಅವರು ಅವರಷ್ಟಕ್ಕೆ ಸುಮ್ಮನೆ ಏನು ಅಲ್ಲ ಅನ್ನುವ ಹಾಗೆ ನಿರಾಳವಾಗಿ ಕೂತು ಬಿಟ್ಟಿದ್ರಂತೆ. ಧ್ವನಿ ಮುದ್ರಣದ ಹಾಡು ಮುಗಿದಾಗ ಹಂಸದೂತ ಹೇಳ್ತಾನೆ, ಅವನಿಗೆ ಏನಾದ್ರೂ ಸೇವೆ ಮಾಡ್ಬೇಕಂತ ಇಚ್ಛೆ ಇರ್ತದೆ, ಏನ್ ಮಾಡುದಂತ ಗೊತ್ತಾಗುದಿಲ್ಲ. ಸ್ವಾಮೀಜಿಯನ್ನು ಕೇಳ್ತಾನೆ, ನಾನೊಂದಿಷ್ಟು ವಂತಿಗೆಯನ್ನು ಕೇಳ್ಬಹುದಾ ಇವ್ರ ಹತ್ರ ಹೇಳ್ತಾನೆ. ಅವ್ರು ಸಮ್ಮತಿ ಕೊಡ್ತಾರೆ ಪ್ರಭುಪಾದರು. ಆಗ ಅಲ್ಲಿ ಒಬ್ಬ ಇವನಿರ್ತಾನೆ, ಅವನದ್ದು ಇದು ತಕೊಳ್ತಾನೆ, ತೊಪ್ಪಿ ತಕೊಂಡು ಎಲ್ಲವನ್ನು ಸೈನಿಕನ್ನು ಹ್ಯಾಟ್ ಅನ್ನು ಕೇಳಿ ತೆಗೆದುಕೊಂಡು ಒಂದು ಸುತ್ತು ಧನ ಸಂಗ್ರಹ ಮಾಡಿದರು. ಅವರಿಗೆ ನಿಜವಾಗಿ ದೇವಸ್ಥಾನ ಕಟ್ಟಿಗೆ ಹಣ ಬೇಕಿರ್ತದೆ, ಇಲ್ಲಿ ಕೀರ್ತನೆ ಸಹ ಮಾಡ್ತಾರೆ, ಹಣ ಸಹ ಆಗ್ತದೆ.
ಆಗ ರೂಪಾನುಗ ಸ್ವಾಮೀಜಿ ನಾವು ಶಿಷ್ಯರನ್ನು ಆಲಂಗಿಸುತ್ತಿದ್ದರು. ಒಬ್ಬೊಬ್ಬರನ್ನು ಆಲಂಗಿಸಿದರು. ಪ್ರಯಾಣ ಒಳ್ಳೆಯ ಶುಭಾರಂಭದಲ್ಲಿದೆ, ಒಳ್ಳೆಯ ಕೀರ್ತನೆ ಮತ್ತು ಚೆನ್ನಾಗಿರುವ ಕಾಣಿಕೆ ಕೂಡ ಸಿಕ್ತು ಅಂತ ಪ್ರಭುಪಾದರು ಹೇಳ್ತಾರೆ. ಧನ ಸಂಗ್ರಹ ಮಾಡ್ತಾನಲ್ವ, ಅಲ್ಲಿ ಕೀರ್ತನೆ ಕೂಡ ಆಯ್ತು, ಒಳ್ಳೆಯ ಇದು ಸಹ ಸಿಕ್ಕಿತ್ತು, ಪ್ರಯಾಣಕ್ಕೆ ಒಳ್ಳೆಯ ಶುಭ ಆರಂಭ ಆಯ್ತು, ಹಣ ಕೂಡ ಆಯ್ತು. ಇದೆಲ್ಲ ಕೃಷ್ಣನ ಕೃಪೆ ಅಂತ ಪ್ರಭುಪಾದರು ಹೇಳ್ತಾರೆ. ವಿಮಾನವನ್ನು ಏರುವ ಸಮಯ ಹತ್ತಿರಕ್ಕೆ ಬಂದಿತು. ಪ್ರಭುಪಾದರು ತಮ್ಮ ಕಡೆಯ ಒಬ್ಬೊಬ್ಬರನ್ನು ಆಲಗಿಸಿಕೊಂಡರು. ಅವರೆಲ್ಲ ಸಾಲಾಗಿ ನಿಂತಿದ್ದರು. ಒಬ್ಬೊಬ್ಬರಾಗಿ ಸ್ವಾಮೀಜಿಯ ಹತ್ತಿರ ಬಂದು ಅವರನ್ನು ಅಪ್ಪಿಕೊಂಡರು. ಕೆಲವು ಮಹಿಳೆ ಭಕ್ತೆಯರ ತಲೆಯ ಮೇಲೆ ಸ್ವಾಮೀಜಿ ತಟ್ಟಿದರು, ತಲೆಯ ಮೇಲೆ ಕೈ ಇಡ್ತಾರಂತೆ. ಅವನ ಅನುಭವವನ್ನು ಹೇಳ್ತಾನೆ ಇಲ್ಲಿ. ಅಂದ್ರೆ ಸ್ವಾಮೀಜಿ ತಮ್ಮ ಶಿಷ್ಯರನ್ನು ಆಲಂಗಿಸುತ್ತಿದ್ದರು. ಕೀರ್ತನಾನಂದ, ಬ್ರಹ್ಮಾನಂದ, ಇತ್ಯಾದಿಯವರನ್ನು ನನ್ನನ್ನು ಮುಂದೆ ಬಾ ಎಂದು ಕರೆಯುತ್ತಾರೆಂದು ನಿರೀಕ್ಷೆ ಕೂಡ ಮಾಡಿರ್ಲಿಲ್ಲ ರೂಪಾನುಗ. ಅವನಿಗೆ ಆ ಹೆಸರು ಕರೆಯುವಾಗ ತುಂಬಾ ಖುಷಿ ಆಗ್ತದೆ. ಪ್ರಭುಪಾದ್ರು ಅವನೊಂದು 10 ಅಡಿ ದೂರ ಇರ್ತಾನಂತೆ. ಇತರ ಭಕ್ತಾದಿಗಳ ವರ್ಗಕ್ಕೆ ನಾನು ಸೇರಿದವನೆಂದು ನಾನಂತೂ ಪರಿಗಣಿಸಲಿಲ್ಲ ಅಂತ ಹೇಳ್ತಾನೆ. ಆದ್ದರಿಂದ ಸ್ವಾಮಿ ನನ್ನ ಹೆಸರು ಹಿಡಿದು ಕರೆದಾಗ ನನಗೆ ಆಶ್ಚರ್ಯ ಆಯ್ತು. ರೂಪಾನುಗ ಎಂದು ಕರೆದ್ರು ಅಂತ ಹೇಳ್ತಾರೆ. ಓಡಿ ಹೋಗ್ತಾನೆ, ಅವರ ಬಳಿಗೆ ಬರ್ತಾನೆ. ಸುಮಾರು 10 ಅಡಿ ದೂರ ಇದ್ದೆ, ಓಡಿ ಬರ್ತಾನೆ. ಬಂದು ಅವನಿಗೆ ಏನು ಅನುಭವ ಆಗ್ತದೆ ಅಂತ ಹೇಳ್ತಾನೆ. ಸುದೀರ್ಘವಾದಂತೆ ತೋರಿತು. ಆಮೇಲೆ ನಾನು ಹೋಗಿ ಅವರನ್ನು ಅಪ್ಪಿಕೊಂಡೆ. ಅಪ್ಪುಗೆ ನನ್ನ ಜೀವನದಲ್ಲಿ ಅತ್ಯಂತ ಅವಿಸ್ಮರಣೀಯವಾದ ಅಪ್ಪುಗೆಯಾಗಿತ್ತು ಅಂತ ಹೇಳ್ತಾರೆ. ಶೀಲ ಪ್ರಭುಪಾದರ ಶಕ್ತಿಯನ್ನು ನಾನು ಗಮನಿಸಿದೆ. ಅಂದ್ರೆ ಇವನ 27 ವರ್ಷದ ಹುಡುಗ, ಅವ್ರು 72 ವರ್ಷದವರು. ಅವರು ನನ್ನಷ್ಟೇ ಶಕ್ತಿ ಅವರಿಗಿದೆ ಅಂತ ಅವನಿಗೆ ಅನಿಸಿತಂತೆ. ಅವ್ರು ಅಪ್ಪಿಕೊಂಡಾಗ ಎಷ್ಟೊಂದು ಬಲಶಾಲಿಯಾಗಿದ್ರು ಅಂದ್ರೆ ಅವರ ಆಲಿಂಗನದಲ್ಲಿ ತರುಣನಾದ ನನ್ನ ವಯಸ್ಸಿನ ಶಕ್ತಿ ಇತ್ತು ಅಂತ ಹೇಳ್ತಾರೆ. ನನ್ನ ವಯಸ್ಸು 27 ಆದ್ರೆ ಅವರು ನನಗಿಂತ ತರುಣರು ಎಂದು ಶಕ್ತರೂ ಆಗಿ ನನಗೆ ತೋರಿದ್ರು ಅಂತ ಹೇಳ್ತಾರೆ. ಅವರು ನನ್ನನ್ನು ಬಲವಾಗಿ ತಬ್ಬಿಕೊಂಡರು. ಆಗ ಅವನಿಗೆ ಏನ್ ಅನಿಸ್ತದೆ ಅಂದ್ರೆ, ನಾನು ಕೂಡ ದೃಢವಾಗಿ ಅವರನ್ನು ತಬ್ಬಿಕೊಂಡ ಪದ್ಧತಿಯಲ್ಲಿ ಅವರು ನನಗಿಂತ ಕಿರಿದಾಗಿ ಕಂಡರು. ಹೀಗಾಗಿ ನಾನು ಅವರ ಎಡತೋಳಿನ ನಡುವೆ ಸಹಜವೆಂಬಂತೆ ನನ್ನ ಮುಖವನ್ನು ತಿರುಗಿಸಿದೆ. ಹಾಗೆ ಅವರನ್ನು ನಾನು ಒಪ್ಪಿಕೊಂಡಾಗ ಅದೊಂದು ಆನಂದದ ಅನುಭವ ಆಗಿತ್ತು. ಅವನಿಗೆ ಏನೋ ಒಂದು ಬೆಳಕು ಅವನಲ್ಲಿ ಆದಂತೆ ಆಗ್ತದೆ. ಪ್ರಭುಪಾದರು ಭಗವಂತನ ಪ್ರತಿನಿಧಿ ಆಗಿರ್ತಾರೆ. ಅವರು ಸಾಮಾನ್ಯ ಮನುಷ್ಯ ಅಲ್ಲ, ಅವರು ಗೋಲೋಕದಿಂದ ಬಂದ ವ್ಯಕ್ತಿ ಆಗಿರ್ತಾರೆ ಪ್ರಭುಪಾದರು. ಅವನಿಗೆ ಒಂದು ಮಿಂಚು ಬಂದಾಗೆ ಆಗ್ತದೆ, ಒಂದು ಬೆಳಕು ಆದಾಗೆ ಆಗ್ತದೆ ಅವನಿಗೆ. ಅಲ್ಲೊಂದು ಬೆಳಕನ್ನು ನಾನು ಅನುಭವಿಸಿದೆ. ಯಾವತ್ತೂ ಒಂದು ಉಜ್ವಲವಾದ ಶುದ್ಧವಾದ ಏನೋ ಒಂದು ಚೈತನ್ಯ ನನ್ನ ಮುಖದಿಂದ ಹೋಗುವಂತೆ ಭಾಸವಾಯಿತು. ಒಂದು ಚೈತನ್ಯ ಬಂದಾಗೆ ಆಗ್ತದಂತೆ. ಆಮೇಲೆ ಇದರಲ್ಲಿ ನಾನು ಕಣ್ಣು ತೆರೆದೆ ಕೀರ್ತಾನಂದನ್ ನನ್ನನ್ನು ಗಮನಿಸುತ್ತಿದ್ದನು. ಅವನು ಸ್ವಾಮೀಜಿಯ ಹಿಂದೆ ಕೆಲವೇ ಅಡಿಗಳ ದೂರದಲ್ಲಿ ನಿಂತಿದ್ದ. ನಾನು ನೇರವಾಗಿ ಅವನ ಕಣ್ಣಿಟ್ಟು ನೋಡಿದೆ. ಆ ಒಂದು ಆನಂದ ಅವನ ಕಣ್ಣುಗಳಲ್ಲಿಯೂ ಹೇಗೋ ಪ್ರತಿಬಿಂಬಿಸುವುದನ್ನು ಕಂಡು ನನಗೆ ಸಂತೋಷವು, ಧನ್ಯತೆಯು, ಭಾವವು ಉಂಟಾದವು. ಅವನ ಮುಖದಲ್ಲೂ ದೊಡ್ಡದೊಂದು ಮಂದಹಾಸ ಕಾಣಿಸಿಕೊಂಡು ಅವನು ಪ್ರಭುಪಾದರನ್ನೇ ನೋಡ್ತಾ ಇದ್ದಂತೆ. ಆಗ ಅವನಲ್ಲಿ ಒಂದು ಇದು ಪ್ರತಿಬಿಂಬಿಸುವುದನ್ನು ಕಂಡಂತೆ ಕಣ್ಣುಗಳಲ್ಲಿ ಆನಂದ ಅವನ ಕಣ್ಣುಗಳಲ್ಲಿ ಪ್ರತಿಬಿಂಬಿಸ್ತಾ ಇತ್ತಂತೆ. ಸಂತೋಷದ ಧನ್ಯತೆ ಭಾವ ಇತ್ತಂತೆ. ಇವನು ನೋಡುವುದನ್ನು ಯಾರು ಹಂಸ ನೋಡ್ತಾ ಇದ್ದಾನೆ. ಅವನ ಮುಖದಲ್ಲೂ ದೊಡ್ಡದೊಂದು ಮಂದಹಾಸ ಕಾಣಿಸಿಕೊಂಡಿತ್ತು. ಅವನ ಕಣ್ಣುಗಳು ತುಂಬಾ ಉಜ್ವಲವಾಗಿತ್ತು. ಒಂದು ಬಗೆಯ ಆಧ್ಯಾತ್ಮಿಕ ಚೈತನ್ಯವನ್ನು ನನ್ನೊಳಗಿನಿಂದ ವಾಸ್ತವವಾಗಿ ಹೋಗುತ್ತಿದೆಯೋ ಎಂಬಂತಿತ್ತು ಅಂತ ಅವರ ಅನುಭವಗಳನ್ನೆಲ್ಲ ಅಲ್ಲಿ ಹೇಳ್ತಾರೆ. ವಿಮಾನ ನಿಲ್ದಾಣದ ಈ ದೃಶ್ಯವು ನನ್ನ ಬದುಕಿನ ಬಹುಮುಖ್ಯ ಭಾಗವಾಗಿ ನನ್ನ ನೆನಪಿನಲ್ಲಿ ಉಳಿದಿದೆ. ಯಾಕೆಂದ್ರೆ ಇನ್ನೊಬ್ಬರನ್ನು ಪ್ರೀತಿಸುವುದು ಯಾವಾಗಲೂ ತುಂಬಾ ಕಷ್ಟ ಎಂಬ ಅನುಭವವಿರುವ ನನ್ನಂತಹ ವ್ಯಕ್ತಿಗೆ ಸ್ವಾಮೀಜಿಯ ನಿರ್ಗಮನದ ಸನ್ನಿವೇಶವು ನನ್ನೊಳಗೆ ಇದೆ ಎಂದು ನಾನೆಂದೂ ತಿಳಿಯದ ಆ ಪ್ರಮಾಣದ ಪ್ರೇಮವನ್ನು ಪ್ರಕಟಪಡಿಸುವ ಸಂದರ್ಭವಾಯಿತು. ಅವನಿಗೆ ತುಂಬಾ ಒಂದು ಈ ಬೀಳ್ಕೊಡುಗೆ ಅನ್ನುವಂಥದ್ದು ಅವರಿಗೆ ಅದು ಅನುಭವ ಇರ್ಲಿಲ್ಲ. ಈಗ ತುಂಬಾ ಒಂದು ಅನುಭವ ಆಯ್ತು ನನಗೆ ಇದು ಅಂತ ಹೇಳ್ತಾರೆ. ಅಂದ್ರೆ ಪ್ರೇಮವನ್ನು ಪ್ರಕಟಪಡಿಸುವ ಸಂದರ್ಭ ಇದು ಅಂತ ಹೇಳ್ತಾರೆ. ಗುರುವಿನ ಬಗೆಗೆ ನಿಜವಾದ ಪ್ರೀತಿಯನ್ನು ಬೆಳೆಸಿಕೊಳ್ಳುವುದರ ಮೂಲಕ ನಾವು ಆಧ್ಯಾತ್ಮಿಕ ವ್ಯಕ್ತಿಯಾಗಿ ಪರಿಣಮಿಸುವಂತಹ ರೀತಿ ಅದು ಅಂತ ಹೇಳ್ತಾರೆ. ನಾವು ನಿಜವಾಗಿ ಆ ಗುರುವಿನ ಒಂದು ಸೇವೆ ಮಾಡಬಹುದು. ಅವರ ಅಪ್ಪುಗೆ ಇದೆಲ್ಲ ಎಲ್ಲರಿಗೆ ಸಿಗುದಿಲ್ಲ. ಇದು ಆಲಂಗನ ಮಾಡುವಂತದ್ದು, ಗುರು ಸೇವೆ, ವಾಣಿ ಸೇವೆ, ಒಪ್ಪು ಸೇವೆ ಅಂತ ಹೇಳ್ತಾರೆ. ಇದೆಲ್ಲ ಎಲ್ಲರಿಗೆ ಸಿಗುದಿಲ್ಲ. ವಾಣಿ ಸೇವೆ ಆದ್ರೆ ನಾವು ಮಾಡ್ಬೋದು. ಅವರ ಪುಸ್ತಕವನ್ನು ಓದುವಂತಹದ್ದು, ಅವರ ಭಾಗವತ ಭಗವದ್ಗೀತೆಯನ್ನು ಕೇಳುವಂತಹದ್ದು, ಇದೆಲ್ಲ ವಾಣಿ ಸೇವೆ. ಒಪ್ಪು ಸೇವೆ ಎಲ್ಲರಿಗೆ ಸಿಗುದಿಲ್ಲ. ಆದ್ರೆ ಇವರಿಗೆ ಆ ಪ್ರಭುಪಾದರ ಸೇವೆ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ, ಅವ್ರನ್ನ ಆಲಂಗಿಸುವ ಅವಕಾಶ ಸಿಕ್ಕಿದೆ. ಇದೊಂದು ಬಹಳ
ಒಂದು ಅಪೂರ್ವವಾದ ಸಂದರ್ಭ ಅಂತ ಹೇಳ್ತಾರೆ. ಗುರುವಿನ ಬಗೆಗೆ ನಿಜವಾದ ಪ್ರೀತಿಯನ್ನು ಬೆಳೆಸಿಕೊಳ್ಳುವುದರ ಮೂಲಕ ನಾವು ಆಧ್ಯಾತ್ಮಿಕ ವ್ಯಕ್ತಿಯಾಗಿ ಪರಿಣಮಿಸುವಂತಹ ರೀತಿ ಅದು. ನಾನು ಅಂತಹ ಆಧ್ಯಾತ್ಮಿಕ ವ್ಯಕ್ತಿಯಾಗಿ ರೂಪಾಂತರಗೊಳ್ಳುತ್ತಿದ್ದೆ. ಸ್ವಾಮೀಜಿ ನನ್ನನ್ನು ಬಿಟ್ಟು ಹೊರಟ ಸಂದರ್ಭದ ವಿರಹ ಭಾವ ಹಾಗೂ ದುಃಖದ ಪ್ರಚಂಡ ಪ್ರವಾಹ ಅತ್ಯತ್ಯ ಸಂದರ್ಭವಾಗಿತ್ತು. ಅಂದ್ರೆ ವಿರಹ ಇದೆಲ್ಲ ಈಗ ಬಿಟ್ಟು ಹೋಗ್ತಾರೆ, ಅವರಿಗೆ ಹೆದರಿಕೆ ಇನ್ನು ವಾಪಸ್ ಬರ್ತಾರ ಇಲ್ವಾ ಅನ್ನುವಂಥದ್ದು. ಯಾಕೆಂದ್ರೆ ಅವರು ನಮ್ಮೆಲ್ಲರ ಜೀವ ಹಾಗೂ ಆತ್ಮ ಎರಡೂ ಆಗಿದ್ದರು ಅಂತ ಹೇಳ್ತಾರೆ. ಅದು ನಮ್ಮ ಅನುಭವ ಆಗಿತ್ತು. ಅಲ್ಲದೆ ಇಂತಹ ವ್ಯಕ್ತಿಯನ್ನು ನಾವು ಮತ್ತೆ ನೋಡುತ್ತೇವೆಯೋ ಎಂಬ ಬಗೆಗೆ ನಮಗೆ ನಿಶ್ಚಯ. ಪ್ರಭುಪಾದರು ಅಲ್ಲೇ ನಿಂತು ಬಿಟ್ರೆ ಏನ್ ಮಾಡುದು, ವಯಸ್ಸಾಗಿದೆ, ವಿಚಾರ ಬೇರೆ ಇಲ್ಲ ಹಾಗೆಲ್ಲ ಭಾವಿಸ್ತಾರೆ. ತಲೆಯನ್ನು ಬೋಳಿಸಿಕೊಂಡ ಹಾಗೂ ಅದಕ್ಕೆ ಅಸಮಂಜಸವಾದ ಕಪ್ಪು ಉಲ್ಲನ್ ಸೂಟ್ ಧರಿಸಿಕೊಂಡಿದ್ದ ಕೀರ್ತನಾನಂದ ಪ್ರಭುಪಾದರ ಜೊತೆಯಲ್ಲಿರ್ತಾನೆ. ನಿಧಾನವಾಗಿ ವಿಮಾನಾರೋಹಣದ ದ್ವಾರದ ಕಡೆಗೆ ಇಬ್ರು ಹೋಗ್ತಾರೆ. ಪ್ರಭುಪಾದರು ಮತ್ತೆ ಅವರು ಹೋಗ್ತಾರೆ. ಕಣ್ಣಿಗೆ ಕಾಣದಂತಾದಾಗ ಭಕ್ತರು ವೀಕ್ಷಕರ ಅಟ್ಟವನ್ನೇರಿ ಹೊರಡಲು ಸಿದ್ಧವಾದ ವಿಮಾನದ ಕಡೆ ಕೊನೆಯ ನೋಟವನ್ನು ಬೀರಿದರು. ಒಳಗೆ ಹೋಗೋ ತನಕ ನೋಡ್ತಾನೇ ಇರ್ತಾರೆ. ಈ ವೀಕ್ಷಕರ ಅಟ್ಟವನ್ನು ಸ್ವಾಮೀಜಿಯ ಶಿಷ್ಯರು ಹತ್ತಿದಾಗ ವಿಮಾನ ನಿಲ್ದಾಣದ ಬಯಲಿನ ಮೇಲೆ ಸಣ್ಣಗೆ ಮಳೆ ಬೀಳುತ್ತಿತ್ತಂತೆ. ಅಲ್ಲಿ ಪ್ರಭುಪಾದರು ಮತ್ತು ಕೀರ್ತಾನಂದನು ವಿಮಾನ ಹತ್ತಿರಕ್ಕೆ ಹೋಗುವುದು ಕಾಣಿಸ್ತದೆ. ಅವರಿಗೆ ಒಳಗೆ ಹೋಗ್ಲಿಕ್ಕಿಲ್ಲ ಅಲ್ವಾ, ಹೊರಗಿನಿಂದ ನೋಡ್ತಾರೆ. ಅವರು ವಿಮಾನ ಹತ್ತಿದ್ದು ಕಾಣಿಸ್ತದೆ ಅವರಿಗೆ. ಎಲ್ಲ ಸಭ್ಯತೆಯನ್ನು ಗಾಳಿಗೆ ತೂರಿ ಭಕ್ತಾದಿಗಳು ಅಲ್ಲಿಂದಲೇ ಕಿರಿಚಲು ಶುರು ಮಾಡಿದ್ರು. ಗಟ್ಟಿ ಕೀರ್ತನೆ ಮಾಡ್ತಾರೆ. ಪ್ರಭುಪಾದರು ಹಿಂದಕ್ಕೆ ತಿರುಗಿ ಕೈ ಬೀಸ್ತಾರಂತೆ. ಕೈ ಬೀಸಿ ಅವರು ವಿಮಾನಕ್ಕೆ ಜೋಡಿಸಿ ಏಣಿ ಸಾಲನ್ನು ಹತ್ತಿ ಮೇಲೆ ನಿಂತು ಇವರ ಕಡೆ ತಿರುಗಿ ಎತ್ತಿ ಸನ್ನೆ ಮಾಡಿ ವಿಮಾನವನ್ನು ಪ್ರವೇಶಿಸಿದರು. ವಿಮಾನಕ್ಕೆ ಜೋಡಿಸಿದ ಚಲಿಸುವ ಮೆಟ್ಟಲ ಸಾಧನವನ್ನು ಜರುಗಿಸಿ ವಿಮಾನದ ಬಾಗಿಲು ಮುಚ್ಚಿಕೊಂಡಿತು. ಅದು ಆರೋಹಣ ಪಥದಲ್ಲಿ ಚಲಿಸುವವರೆಗೂ ಈ ಭಕ್ತಾದಿಗಳು ಏನ್ ಮಾಡ್ತಾರೆ, ವಿಮಾನ ಮೇಲೆ ಹೋಗುವವರೆಗೆ ಅವ್ರು ನೋಡ್ತಾ ಇರ್ತಾರೆ. ಮತ್ತೆ ಚಲನೆಯ ರಭಸದ ಝಳಕ್ಕಾಗಿ ಕೊಂಚ ಹಿಂದಕ್ಕೆ ತಳ್ಳಲ್ಪಟ್ಟರು. ಆ ದೊಡ್ಡ ಏರ್ ಭಾರತ್ ಜೆಟ್ ವಿಮಾನ ಭಯಂಕರ ಅಬ್ಬರದೊಂದಿಗೆ ಆರೋಹಣ ಪಥದಲ್ಲಿ ತನ್ನ ದೀಪವನ್ನು ಮುಳುಗಿಸುತ್ತಾ ಧಾವಿಸಿತು. ವಿಮಾನವು ಹಿಂದಕ್ಕೆ ನೆಲ ಬಿಟ್ಟು ಮೇಲೇರಿ ಆಕಾಶದಲ್ಲೊಂದು ಚಿಕ್ಕ ಚುಕ್ಕಿಯಾಗಿ ಕಾಣಿಸ್ಕೊಳ್ತಂತೆ. ಅಲ್ಲಿವರೆಗೆ ಇವರು ಏನ್ ಮಾಡ್ತಾರೆ, ಪ್ರಭುಪಾದರು ನೋಡ್ತಾ ಕೀರ್ತನೆ ಮಾಡ್ತಾ ಇರ್ತಾರೆ. ಅಲ್ಲಿ ಪ್ರಭುಪಾದರು ಬರ್ತಾರೆ. ಮರುದಿವಸ ಡಿಲ್ಲಿಗೆ ಬರ್ತಾರೆ. ಹರೇ ಕೃಷ್ಣ. ಡಿಲ್ಲಿಗೆ ಬಂದು ಕೃಷ್ಣ ಪಂಡಿತರ ಹತ್ರ ಅಲ್ಲಿ ರೂಮ್ ಮಾಡ್ಲಿಕ್ಕೆ ಹೇಳ್ತಾರೆ. ಅಲ್ಲಿ ನಿಲ್ತಾರೆ. ಅಲ್ಲಿಂದ ಮತ್ತೆ ಅವರು ಚಿಕಿತ್ಸೆ ಎಲ್ಲ ಮಾಡಿದ ನಂತರ ಅವ್ರು ಏನ್ ಮಾಡ್ತಾರೆ, ಟ್ಯಾಕ್ಸಿಯನ್ನು ಮಾಡಿಕೊಂಡು ಬೃಂದಾವನಕ್ಕೆ ಬರ್ತಾರೆ. ಬೃಂದಾವನಕ್ಕೆ ಬರುವಾಗ ಆ ಟ್ಯಾಕ್ಸಿ ಅಲ್ಲಿ ಏನು ಸ್ವಲ್ಪ ಹಣ ಆಗ್ತದಂತೆ. ಅವ್ರ ಹತ್ರ ಇರುವ 40 ರೂಪಾಯಿ ಕೊಟ್ಟಿರ್ತಾರೆ. ಅವನು ಅದನ್ನೆಲ್ಲ ಇಟ್ಕೊಳ್ತಾನೆ. ಪ್ರಭುಪಾದರು ಹೇಳ್ತಾರೆ ಅಷ್ಟು ಹಣ ಅಲ್ಲ ಅಂದ್ರೂ ಸಹ ಅವನು ಮೋಸ ಮಾಡ್ತಾನೆ ಅಂತ ಪ್ರಭುಪಾದರು ಹೇಳ್ತಾರೆ. ಅದು ನೆಕ್ಸ್ಟ್ ಇದ್ರಲ್ಲಿ ಬರ್ತದೆ. ಎಷ್ಟಾಯ್ತು ಮಾತಾಜಿ ಗಂಟೆ? ಇನ್ನೊಂದು 9 ನಿಮಿಷ ಇದೆ. ಮತ್ತೆ ಭಾರತಕ್ಕೆ ಭಾಗ 1 ಅದು ನಾಡ್ದು ಸೋಮವಾರದಿಂದ ಮಾಡಬಹುದು. ಭಾರತಕ್ಕೆ ಬರ್ತಾರೆ ಪ್ರಭುಪಾದರು. ಹರೇ ಕೃಷ್ಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರಂಗಕ್ಕೆ ಜೈ. ಇಲ್ಲಿ ನೆರೆದಿರುವ ಎಲ್ಲ ಭಕ್ತ ವೃಂದದವರಿಗೂ ಜೈ. ಲೀಲಾಮೃತಕ್ಕೆ ಜೈ. ರಾಧಾ ಗೋವಿಂದಕ್ಕೆ ಜೈ. ಎಲ್ರಿಗೂ ರಾಧಾ ಗೋವಿಂದ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಇವತ್ತಿನ ಈ ಸಂಜೆ ತರಗತಿಯನ್ನು ಮುಗಿಸ್ತೇನೆ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಗಿ ಎಲ್ಲರೂ ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದ. ಅಟೆಂಡೆನ್ಸ್ ಹಾಕಿದ್ದೀರಾ? ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಅಟೆಂಡೆನ್ಸ್ ಹಾಕಿ ಎಲ್ಲರೂ. ಹಾಕಿದ್ದೀವಿ. ನಾನೇನಾದ್ರೂ ಹೇಳುದ್ರಲ್ಲಿ ತಪ್ಪಿದ್ರೆ ಕ್ಷಮಿಸಿ. ಇಲ್ಲ ಮಾತಾಜಿ, ಚೆನ್ನಾಗಿ ಹೇಳ್ತಾ ಇದ್ದೀರಿ. ನಾಡ್ದು ಶಂಕರ್ ಪ್ರಭುಜಿ ಮಾಡ್ತಾರೆ ಕಾಣ್ತದೆ.